ಸ್ಪಂದನ ಟಿವಿಯ ಸಮಸ್ತ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಪ್ರತಿಭೆಯ ಪ್ರತಿಹೆಜ್ಜೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಮಾರ್ ವಿಟ್ಲ. ಪ್ರತಿಭೆ ಅನ್ನೋದು ಎಲ್ಲರಲ್ಲೂ ಇರುತ್ತೆ, ಆದರೆ ಪ್ರತಿಭೆ ಬೆನ್ನಟ್ಟಿ ಸಾಧನೆಯ ಶಿಖರ ಇರುವವರು ಅಥವಾ ಆ ರೀತಿಯ ಪ್ರಯತ್ನವನ್ನು ಮಾಡುವವರು ಬಹಳಷ್ಟು ಕಡಿಮೆ ಮಂದಿ. ಹಾಗಾಗಿ ಆ ಪ್ರಯತ್ನ ಮಾಡುವವರಿಗೆ ಸಿಗುವಂಥ ಅನುಭವಗಳು ಹೇಗಿರ್ತವೆ ಅಥವಾ ಅವರ ಪ್ರಯತ್ನದಲ್ಲಿ ಪರಿಶ್ರಮ ಅನ್ನುವಂಥದ್ದು ಎಷ್ಟರ ಮಟ್ಟಿನಲ್ಲಿರ್ತದೆ, ಅವರಿಗೆ ಸಿಗುವಂಥ ಅನುಭವಗಳು ಏನು ಪಾಠವನ್ನು ಕಲಿಸ್ತವೆ, ಜೊತೆಗೆ ಆ ಸಂದರ್ಭ ಅನ್ನುವಂಥದ್ದು ಅವರಿಗೆ ಯಾವ ರೀತಿಯಲ್ಲಿ ಖುಷಿ ಕೊಡ್ತದೆ, ಯಾವ ರೀತಿಯಲ್ಲಿ ನೋವು ನೀಡ್ತದೆ, ಎಲ್ಲವೂ ಕೂಡ ಒಂದು ಕುತೂಹಲದ ಪ್ರಶ್ನೆಯಾಗಿ ನಮ್ಮ ಮುಂದೆ ನಿಲ್ಲುತ್ತೆ. ನಮ್ಮೂರಿನ ಪ್ರತಿಭೆಗಳ ಜೀವನ ಅನ್ನುವಂಥದ್ದು ಹೇಗಿರ್ತವೆ ಅನ್ನುವಂಥ ಕುತೂಹಲಕ್ಕೆ ಇವತ್ತು ಪ್ರತಿಭೆಯ ಪ್ರತಿಹೆಜ್ಜೆ ಕಾರ್ಯಕ್ರಮ ಉತ್ತರವಾಗಿ ನಿಲ್ತಾ ಇದೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇರುವವರು ಹಲವಾರು ಆಲ್ಬಮ್ ಸಾಂಗ್ಗಳ ಮೂಲಕ ತನ್ನ ಧ್ವನಿಯ ಚಾಕಚಕ್ಯತೆಯನ್ನು ಮೆರೆದವರು, ಜೊತೆಗೆ ದೈವ ದೇವರುಗಳ ಭಕ್ತಿಗೀತೆಗಳ ಮೂಲಕ ತುಳುನಾಡಿನ ಜನಮನವನ್ನು ಗೆದ್ದವರು, ಹಾಗೆಯೇ ಭರತನಾಟ್ಯ ನೃತ್ಯದ ಮೂಲಕ ಹಲವಾರು ಸಾಂಸ್ಕೃತಿಕ ವೇದಿಕೆಗಳಲ್ಲಿ ಮಿಂಚಿದವರು ಇವರು ಪೂಜಾ ಸನಿಲ್ ಅವರು. ಅವರನ್ನು ಆತ್ಮೀಯವಾಗಿ ನಾವು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಪೂಜಾ ಅವರ ಆತ್ಮೀಯ ಸ್ವಾಗತ ತಮಗೆ ಕಾರ್ಯಕ್ರಮ. ಹೇಗಿದ್ರ ಅಂತ ಮೊದಲೇ ಕೇಳಿಬಿಡ್ತೇನೆ. ಪೂಜಾ ಅವರು, ಈಗಾಗಲೇ ನಾನು ಹೇಳಿದೆ, ಭರತನಾಟ್ಯ ಕಲಾವಿದೆ, ಹಾಗೆಯೇ ಹಲವಾರು ಆಲ್ಬಮ್ ಸಾಂಗ್ಗಳು ಲಕ್ಷ ಲಕ್ಷ ವ್ಯೂಸನ್ನು ಪಡೆದು ಇವತ್ತು ನೀವು ಅದೆಷ್ಟೋ ಅಭಿಮಾನಿಗಳನ್ನು ಸಂಪಾದನೆ ಮಾಡ್ಕೊಂಡಿದ್ದೀರಾ. ಮೊದಲದಾಗಿ ಅದ್ಭುತ ಕಲಾವಿದೆ, ಹೇಗಿದ್ದೀರಾ ತಾವು? ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದೆ. ಯಾವಾಗಲೂ ನಗ್ತಾ ಇರ್ತಾರೆ ಪೂಜಾ ಅವರು? ಓಕೆ. ಮೊದಲು ಒಬ್ಬ ಪ್ರತಿಭೆ ಯಾವ ಕಾರಣಕ್ಕೆ ಆ ಕ್ಷೇತ್ರದಲ್ಲಿ ಹೆಜ್ಜೆ ಇಡ್ತಾನೆ ಅನ್ನುವಂಥದ್ದು ಕುತೂಹಲ ಆಗಿರ್ತದೆ. ಅಂದರೆ ಯಾಕಾಗಿರ್ತದೆ, ಇವ್ರು ಯಾಕೆ ಈ ರೀತಿಯ ಪ್ರಯತ್ನವನ್ನು ಮಾಡಿದರು, ಪೂಜಾ ಅವರು ಯಾಕಾಗಿ ಗಾಯಕಿ ಆದರು, ಅಥವಾ ಅದಕ್ಕೆ ಪ್ರೇರಣೆ ಏನು, ಇವೆಲ್ಲವೂ ಕೂಡ ನಮಗೆ ಕುತೂಹಲ. ಸೊ ನಿಮಗೆ ಗಾಯಕಿ ಆಗಬೇಕಾದ್ರೆ ಪ್ರೇರಣೆ ಏನಾದರೂ ಇತ್ತಾ, ಅಥವಾ ಏನಾದರೂ ಕಾರಣ ಇತ್ತಾ, ಯಾವುದಾದ್ರೂ ಸಂದರ್ಭ ಕಾರಣ ಆಯಿತಾ? ಕಾರಣ ಅಂತ ಹಾಗೇನಿಲ್ಲ, ಬಟ್ ನನಗೆ ಕಟೀಲಿದ್ದು ಒಂದು ಸಾಂಗ್ ಮಾಡ್ಬೇಕು ಮಸ್ತ್ ತುಂಬ ಆಸೆ ಇತ್ತು. ಹಾಗೆ ಮಾಡಬೇಕು ಅಂತ ಜಸ್ಟ್ ನಾನು ಮತ್ತು ನನ್ನ ಫ್ರೆಂಡ್ ಹೀಗೇನೆ ಒಂದು ಮಾತಾಡಿದಷ್ಟೇ, ನಾವು ಮಾಡುವ ಹೀಗೆ ತಮಾಷೆಗೆ ಮಾತಾಡಿದ್ದು ಜಸ್ಟ್. ಅದು ನೋಡಿದರೆ ಎಂತಾಯ್ತು ಅಂದರೆ ನಮಗೆ ನೀವು ಮಾಡ್ತೀರಾ ಅಂತ ಒಂದು ಕೇಳಿದ್ರು SRR ಇವೆಂಟ್. ನಂತರ ಅಲ್ಲಿಂದ ನನ್ನ ಫ್ರೆಂಡ್ ಅದಕ್ಕೆ ಬರ್ದದ್ದು, ಶ್ರೇಯಾ ಕಿರೋಡಿನ್ ಅಂತ ಸಾಹಿತ್ಯ ಬರ್ದದ್ದು. ಅಲ್ಲಿಂದ ಪ್ರಾರಂಭ ಆಯ್ತು. ಓಕೆ, ಒಂದು ಕರೆ ಇದೆ ಕಾರ್ಯಕ್ರಮದಲ್ಲಿ. ಹಲೋ 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 ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪೂಜಾ ಸನಿಲ್ ಅವರೇ, ನಿಮ್ಮ ವಾಯ್ಸ್ ಅನ್ನ ಪರಿಚಯ ಹಿಡಿಬೇಕು. ಓಕೆ, ಪರಿಚಯ ಹಿಡಿಬೋದಾ ಪೂಜಾ ಅವರೇ? ಯಾರು? ಓಕೆ, ಪರಿಚಯ ಹಿಡಿದ್ರು, ಮಾತಾಡಿ ಸರ್. ಏನ್ ಹೇಳ್ತೀರಾ ಈ ಪ್ರತಿಭೆಯ ಬಗ್ಗೆ? ತುಂಬಾನೇ ಖುಷಿ ಆಗ್ತಿದೆ. ಅವರು ಅಂದ್ರೆ ಹಾಡು ಅಲ್ಲದೆ ಸಂಗೀತ ಕ್ಷೇತ್ರ ಅಲ್ಲದೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲೂ ಕೂಡ ತುಂಬಾನೇ ಬಲವನ್ನು ಇಟ್ಕೊಂಡಿದ್ದಾರೆ. ಆಮೇಲೆ ಅಂದ್ರೆ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ತುಂಬಾ ತಿಳ್ಕೊಂಡಿದ್ದಾರೆ. ನಮ್ಗೆ ಕೂಡ ಸ್ವಲ್ಪ ಹೇಳ್ತಾ ಬರ್ತಿರ್ತಾರೆ ಏನಾದ್ರು ವಿಷಯ ಇದ್ರೆ. ಹಾಗೆ ತುಂಬಾನೇ ಖುಷಿ ಆಗ್ತಿದೆ. ಇನ್ನು ಕೂಡ ಅವರು ತುಂಬಾ ಇನ್ನಷ್ಟು ಸಾಧನೆ ಮಾಡ್ಲಿ ಅಂತ ಆಶಿಸ್ತೀನಿ. ಓಕೆ ಓಕೆ, ಧನ್ಯವಾದ ಸರ್ ಕರೆ ಮಾಡಿರೋದು. ಓಕೆ, ನಿಮ್ಮ ಮೊದಲ ಪ್ರಾರಂಭ ಅನ್ನುವಂಥದ್ದು ಯಾಕಾಯ್ತು ಅಂತ ಹೇಳಿದ್ರಿ. ತಮಾಷೆಯ ಪ್ರಯತ್ನ ಇವತ್ತು ಅದೊಂದು ಒಳ್ಳೆಯ ಪ್ರಾರಂಭ ಕೊಟ್ಟಿತ್ತು ನಿಮಗೆ ಅಂತ. ಏನು ಅನಿಸ್ತದೆ ಆ ತಮಾಷೆಯ ಪ್ರಯತ್ನದ ಬಗ್ಗೆ ಇವಾಗ ಈ ವೇದಿಕೆಯಲ್ಲಿ ಕೂತ್ಕೊಂಡು ನಿಮಗೆ? ಅದೊಂದು ಎಂತ ಹೇಳ್ಬೇಕು, ದೇವರದ್ದು ಒಂದು ಅನುಗ್ರಹ ಅಂತ ಹೇಳ್ಬೇಕು. ಓಕೆ, ಅಂದ್ರೆ ನಾವು ಜಸ್ಟ್ ತಮಾಷೆಗೆ ಹೇಳಿದದು ಇಲ್ಲಿ ತನಕ ಬಂದಿದೆ ಅಂದ್ರೆ. ಎಸ್, ನಿಜವಾಗ್ಲೂ ಕೂಡ ಏನೋ ಒಂದು ಟ್ಯಾಲೆಂಟ್ ಅಥವಾ ಹೇಳ್ತೇವೆ ಪ್ರತಿಭೆ ಅನ್ನುವಂಥದ್ದು ಒಳಗಡೆ ಇದ್ದರೆ ತನ್ನಷ್ಟಕ್ಕೆ ಏನೋ ಒಂದು ಕಾರಣ ಇರುತ್ತೆ, ಏನೋ ಒಂದು ನೆಪ ಆಗಿ ಹೊರಗಡೆ ಬರುತ್ತೆ. ಆ ಬಳಿಕ ಒಂದೊಳ್ಳೆ ಪ್ರಾರಂಭ ಸಿಕ್ತು ನಿಮಗೆ ಅಂತ. ಇನ್ನು ನಿಮ್ಮ ಬಾಲ್ಯ ಜೀವನದ ಬಗ್ಗೆ ಮಾತನಾಡ್ತಾ ಹೋಗೋದಾದರೆ, ಅಂದರೆ ಇನ್ನೊಂದು ಕರೆ ಇದೆ. ಹಲೋ ಹಲೋ ಹಲೋ, ತಮ್ಮ ಧ್ವನಿ ನಮಗೆ ಕೇಳಿಸ್ತಾ ಇಲ್ಲ. ಕರೆ ಕಟ್ಟಾಗಿದೆ, ಮತ್ತೆ ಪ್ರಯತ್ನವನ್ನು ಮಾಡ್ಬೋದು. ನಾನು ಬಾಲ್ಯ ಜೀವನದ ಬಗ್ಗೆ ಮಾತನಾಡಬೇಕು ಅಂತ ಹೇಳ್ತಾ ಇದ್ದೆ. ಅಂದರೆ ತಮ್ಮ ಹುಟ್ಟೂರು, ಜೊತೆಗೆ ಬಾಲ್ಯದಲ್ಲಿ ನೀವು ನೋಡಿದಂಥ ಪರಿಸರದ ಬಗ್ಗೆ, ಮತ್ತು ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳಬೇಕು ನೀವು. ನನಗೆ ತಂದೆ ಮತ್ತು ತಮ್ಮ ಇದ್ದಾನೆ. ಓಕೆ. ನಂದು ಇದಕ್ಕೆ ಸಂಗೀತ ಕ್ಷೇತ್ರಕ್ಕೆ ಅಂದರೆ ಸಂಗೀತಕ್ಕೆ ಫಸ್ಟ್ ಗುರು ನನ್ನ ಅಮ್ಮ. ಓಕೆ, ನಿಮ್ಮ ಮೊದಲು ಅಲ್ಲಿಂದಲೇ ಪ್ರಾರಂಭಿಸಿ. ನಿಮ್ಮ ತಂದೆ ತಾಯಿ ಮತ್ತು ನಿಮ್ಮ ಮನೇಲಿ ಯಾರಿದ್ದೀರಾ, ಜೊತೆಗೆ
ನೀವು ಹುಟ್ಟಿದಾಗ ಇದ್ದ ಪರಿಸರದ ಬಗ್ಗೆ ಸ್ವಲ್ಪ ಹೇಳಬೇಕು ನೀವು. ಬಾಲ್ಯದಲ್ಲಿ ನೀವು ಹುಟ್ಟಿ ಬೆಳೆದಂಥ ಪರಿಸರದ ಬಗ್ಗೆ ಹೇಗಿತ್ತು ನಿಮ್ಮ ಸುತ್ತಮುತ್ತ? ಒಳ್ಳೆದಿತ್ತು. ಓಕೆ, ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳಿ. ನಮ್ಮ ಮೆಡಿಕಲಲ್ಲಿ ವರ್ಕ್ ಮಾಡ್ತಾರೆ. ತಂದೆ ಇಲ್ಲ, ಓಕೆ, ತೀರಿ ಹೋಗಿದ್ದಾರೆ. ತಮ್ಮ ಎನಪುರದಲ್ಲಿ ವರ್ಕ್ ಮಾಡಿದ್ದಾನೆ. ಓಕೆ. ಇದೆ. ಬಾಲ್ಯ ಹೇಗಿತ್ತು ನಿಮ್ಮದು? ಕಷ್ಟಕರವಾಗಿತ್ತ ಅಥವಾ ಇಷ್ಟಕರವಾಗಿತ್ತ? ಹೇಗಿತ್ತು? ಕಷ್ಟ ಅಂತಸಿಲ್ಲ, ಇಷ್ಟ ಅಂತಸಿಲ್ಲ, ಖುಷಿ ಖುಷಿಯಲ್ಲಿ. ಓಕೆ. ನಿಮಗೆ ಇಷ್ಟ ಆಗ್ತಾ ಇತ್ತಾ ನಿಮ್ಮ ಬಾಲ್ಯದ ದಿನಗಳು? ಬಾಲ್ಯ ನಾವು ಸಣ್ಣ ಆಗಿರುವಾಗ ಯಾವ್ದು ಸಹ ನಮ್ಗೆ ಅಂಥದ್ದು ಎಂತ ಚಿಂತೆ ಇರೋದಿಲ್ಲ, ಸಮಸ್ಯೆ ಇರೋದಿಲ್ಲ, ಕಷ್ಟ ಅಂತ ಅನ್ಸೋದಿಲ್ಲ. ನಮ್ಮದೇ ಲೋಕದಲ್ಲಿ ಇರ್ತೇವೆ ನಾವು. ಓಕೆ, ನಿಮ್ಮ ಲೋಕ ಹೇಗಿತ್ತು ಅಂತ ಹೇಳಿ ನಮಗೆ. ಅಂದ್ರೆ ಏನು ಮಾಡ್ತಾ ಇದ್ರಿ ಬಾಲ್ಯದಲ್ಲಿ? ಏನು ಆಡ್ತಾ ಇದ್ರಿ? ಅಥವಾ ನಿಮ್ಮ ತುಂಟಾಟಗಳು ಇರ್ಬೋದು, ಅಥವಾ ನೀವಿದ್ದಂಥ ಗುಣ, ಅಂದರೆ ನಿಮ್ಮ ಗುಣ ಅವಾಗ ಹೇಗಿತ್ತು? ಒಂದು ಪೂಜಾನ ಅಂತ ಹುಡುಗಿ ಹೇಗಿದ್ರು ಅಂತ ಕೇಳಿದಾಗ ಹೇಗಿರ್ಬೋದು ಅಂತ ಒಂದು ಕರೆ ತೆಗೊಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಕರೆ ತೆಗೋತೀನಿ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪ್ರದೀಪ್ ಅವರು ಉಡುಪಿಯಿಂದ. ಹೌದು. ಎಸ್, ಮಾತಾಡಿ ಪ್ರದೀಪ್ ಅವರೇ. ನಮ್ಮ ಜೊತೆಗೆ ಪೂಜಾ ಸನಿಲ್ ಅವರಿದ್ದಾರೆ. ನಮಸ್ತೆ. ಅದೇ ಯೂಟ್ಯೂಬ್ ಅಲ್ಲಿ ನಿಮ್ದೆಲ್ಲ ಜಾಸ್ತಿ ಇದಾಗ್ತದ್ರೆ ಸ್ಟಾರ್ಟಿಂಗ್ ಎಲ್ಲ ಅದೇ ದೇವ್ರದೆಲ್ಲ ಚೆನ್ನಾಗಿ ಮಾಡ್ತಾರೆ. ಥ್ಯಾಂಕ್ ಯು. ಏನು ಹೇಳ್ತೀರಾ ಸರ್ ಪ್ರತಿಭೆಯ ಬಗ್ಗೆ? ಇನ್ನಷ್ಟು ಬೆಳೆಯಲಿ ಅಂತ ಇದು ಮಾಡ್ತಾರೆ. ಇವಾಗ ಸ್ಟಾರ್ಟಿಂಗ್ ವಿಷಯ ಎಲ್ಲ ಚೆನ್ನಾಗಿ ನೆಕ್ಸ್ಟ್ ಲೆವೆಲ್ ಇದು ಮಾಡ್ಬಿಟ್ಟು ಒಳ್ಳೆಲ್ಲ ಇದು ಮಾಡಿ ಅಂತ ಅಷ್ಟೇ. ಖಂಡಿತ ಖಂಡಿತ ಸರ್. ನಿಮ್ಮೆಲ್ಲರ ಶುಭ ಹಾರೈಕೆ ಈ ಪ್ರತಿಭೆಯನ್ನು ಮತ್ತಷ್ಟು ಎತ್ತರಕ್ಕೆ ಏರಿಸ್ತದೆ. ಥ್ಯಾಂಕ್ ಯು ಸರ್. ಹೌದು. ಎಸ್, ಧನ್ಯವಾದ ಸರ್. ಓಕೆ, ಇದು ಒಂದು ಒಳ್ಳೆಯ ಶುಭ ಹಾರೈಕೆಗಳು ಅನ್ನುವಂಥದ್ದು ನಿಮ್ಮ ಬದುಕಿಗೆ. ನಾನು ಈಗಾಗಲೇ ಕೇಳ್ತಾ ಇದ್ದೆ, ಬಾಲ್ಯದಲ್ಲಿ ನಿಮ್ಮ ತುಂಟಾಟ ಇರ್ಬೋದು ಅಥವಾ ನೀವಿದ್ದಂಥ ರೀತಿ ಹೇಗಿತ್ತು? ಈಗ ಇದ್ದ ಹಾಗೆ ಇರೋದಕ್ಕೆ ಚಾನ್ಸೇ ಇಲ್ಲ. ಅಂದರೆ ಇವಾಗ ಜವಾಬ್ದಾರಿ ಇರ್ತದೆ ಅಥವಾ ಬದುಕಿನ ದಿಕ್ಕು ಅನ್ನುವಂಥದ್ದು ಗೊತ್ತಿರ್ತದೆ. ಏನು ಗೊತ್ತಿಲ್ಲದ ಸಂದರ್ಭದಲ್ಲಿ ಪೂಜೆ ಅವರು ಹೇಗಿದ್ರು ಅಂತ? ಅದೇ ಸ್ಕೂಲ್ಗೆ ಹೋಗುದು, ಆಟ ಆಡುದು, ಓಕೆ, ಅದೇ ಇದ್ದದ್ದು. ಓಕೆ, ಏನು ಆಟ ಆಡ್ತಾ ಇದ್ರು? ಅಥವಾ ಸೈಕಲ್ ಅಲ್ಲಿ, ಓಕೆ, ನಮ್ಮ ರೋಡಲ್ಲೆಲ್ಲ. ಓಕೆ, ಮನೆ ಕೇವಲ ತಮ್ಮನ ಜೊತೆ ಆಟ ಆಡ್ತಾ ಇದ್ರು ಅಥವಾ ಈ ಥರ ಮಕ್ಕಳು? ಇಲ್ಲ, ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಇದ್ರು, ಪೂಜಾ, ಅನಿಶಾ. ಓಕೆ, ಇವಾಗಿನ ಜೀವನಕ್ಕೂ ಬಾಲ್ಯ ಜೀವನ ಯಾವುದು ತುಂಬ ಚೆನ್ನಾಗಿತ್ತು ಅನ್ನಿಸ್ತದೆ ನಿಮಗೆ? ಬಾಲ್ಯ ಜೀವನ ಅವಾಗಿದ್ದು ಟೆನ್ಷನ್ ಇರುದಿಲ್ಲ, ಚಿಂತೆ. ಏನು ಮಿಸ್ ಮಾಡ್ಕೊಳ್ತೀರಾ ಈಗ ನೀವು ಬಾಲ್ಯಕ್ಕೂ ಈಗ ಹೋಲಿಸಿದಾಗ? ಅದೇ ಅಲ್ಲಿ ಆವಾಗಿದ್ದದೊಂದು ಫನ್. ಓಕೆ, ಅವಾಗದೊಂದು ಖುಷಿಯೇ ಬೇರೆ. ಆ ಟೈಮ್ ಇತ್ತು, ಸ್ಕೂಲ್ ಡೇಸ್ ಇದೆಲ್ಲ. ಓಕೆ. ಸೊ ಇನ್ನು ಶಾಲಾ ಜೀವನ ಅಂತ ಬಂದಾಗ ನಿಮ್ಮ ಪ್ರಾಥಮಿಕವಾದಂಥ ಶಾಲೆ ಎಲ್ಲಿ, ಜೊತೆಗೆ ಹೇಗಿತ್ತು ಆ ಜೀವನ ನಿಮಗೆ? ನಂದು ರಾಣಿಪುರ ಹಿರಿಯ ಪ್ರಾಥಮಿಕ ಶಾಲೆ, ಅದು ಅಲ್ಲೇ ಕುತ್ತಾರಲ್ಲಿ ಬರೋದು. ಓಕೆ. ಅಲ್ಲಿ ಸಹ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟಿವ್ ಇದ್ರು. ಲೂಸಿ ಟೀಚರ್ ಅಂತ ಇದ್ರು. ಅವರೇ ನನ್ನನ್ನೊಂದು ಗುರುತಿಸಿ ನನ್ನನ್ನು ಒಂದು ಸಂಗೀತ, ಪ್ರತಿಭಾ ಕಾರಂಜಿಗೆಲ್ಲ ಕರ್ಕೊಂಡು ಹೋಗ್ತಿದ್ರು. ಅಭಿನಯ ಗೀತೆ. ಓಕೆ, ನೀವು ಪ್ರತಿಭಾ ಕಾರಂಜಿ ಆಗಲಿ ಅಥವಾ ಶಾಲೆಯಲ್ಲಿ ಆಗಲಿ ಒಂದು ವೇದಿಕೆಯಲ್ಲಿ ಗುರುತಿಸ್ಕೊಳ್ಬೇಕು ಅಥವಾ ಅದಕ್ಕೆ ಮುಂದೆ ಹೋಗಬೇಕಾದ್ರೆ ಆ ಧೈರ್ಯ ಹೇಗೆ ಬಂತು ನಿಮಗೆ ಅಂತ? ಟೀಚರ್ ಕೊಟ್ಟರೆ ಅಥವಾ ಮನೆಯಿಂದ ಸಿಗ್ತಾ ಅಂತ? ಟೀಚರ್ಸ್ನವರು ಧೈರ್ಯ ಕೊಟ್ಟರು. ಮೊದಲ ವೇದಿಕೆ ನೆನಪಿದೆಯಾ ನಿಮಗೆ? ಮೊದಲ ವೇದಿಕೆ ಅದೇ ಪ್ರತಿಭಾ ಕಾರಂಜಿ. ನಾನು ಗಣಪತಿ ಸಾಂಗ್ ಹೇಳಿದ್ದವಾಗ. ಓಕೆ. ಲಘು ಸಂಗೀತ, ಅದಕ್ಕೆ ಎಲ್ಲಿಯರ್ ಪದವು ಶಾಲೆಯಲ್ಲಿ ಇದ್ದದ್ದು. ಅಲ್ಲಿಂದ ಅದಕ್ಕೆ 3rd ಸಿಕ್ಕಿದೆ ನನಗೆ. ಓಕೆ, ಮೊದಲ ಬಹುಮಾನ ಅನ್ನುವಂಥದ್ದು ಜೀವನದಲ್ಲಿ ಎಷ್ಟು ಸ್ಪೆಷಲ್? ಮೊದಲ ಪ್ರಯತ್ನ ಮತ್ತೆ ಮೊದಲ ಬಹುಮಾನ. ಓಕೆ, ಮೊದಲ ಪ್ರಯತ್ನದಲ್ಲಿ ಬಹುಮಾನವನ್ನು ಗೆದ್ದಿದ್ದೀರಾ. ಓಕೆ, ಅಂದರೆ ಇವಾಗ ಆ ಬಹುಮಾನವನ್ನು ನೆನೆಸ್ಕೊಂಡಾಗ ಏನು ಅನ್ನಿಸ್ತದೆ ನಿಮಗೆ? ಖುಷಿ ಆಗ್ತದೆ. ಅಂದರೆ ಮೊದಲ ಪ್ರಯತ್ನದಲ್ಲಿ ಬಹುಮಾನ ಪಡೆದಿದ್ದೀವಿ ಅಂತ. ಓಕೆ, ರೈಟ್. ಸೊ ನೀವು ಅಲ್ಲಿಂದ ಹಾಡೋದಕ್ಕೆ ಪ್ರಾರಂಭ ಮಾಡಿದ್ರಿ. ನಿಮಗೆ ಮನೆಯಲ್ಲೇ ಇದಕ್ಕೆ ಅಂದರೆ ಪ್ರೇರಣೆ ಅಥವಾ ಪೋಷಣೆ ಅನ್ನುವಂಥದ್ದು ಸಿಗ್ತಾ ಇತ್ತಾ ನಿಮ್ಮ ಪ್ರತಿಭೆಗೆ ಅಂತ? ಅಂದ್ರೆ ನಾನು ಹೇಳಿದಲ್ಲ, ಫಸ್ಟಿಗೆ ನನಗೆ ಟೀಚರ್ ನನ್ನ ಅಮ್ಮ ಅದು ಭಜನೆ ಎಲ್ಲ ಕಲಿಸ್ತಿದ್ರು. ಮತ್ತೆ ಎಷ್ಟನೇ ವಯಸ್ಸಿಗೆ ಭಜನೆ ಸ್ಟಾರ್ಟ್ ಮಾಡಿದ್ರಿ ನೀವು? ಒಂದು 5 years. ಓಕೆ,
ಪುಟ್ಟ ಮಗುವಾಗಿದ್ದಾಗ. ಗಜಮುಖನಿ, ಗಣಪತಿ, ಓಕೆ. ಅದೇ ಎಲ್ಲರಿಗೆ ಮಕ್ಕಳಿಗೆ ಅದೇ ಕಲಿಸಿ ಫಸ್ಟ್ ಅದನ್ನು ಕಲಿಸ್ತಿದ್ದೆ, ಅದನ್ನು ಹೇಳ್ತಾ ಇದ್ದೆ ಜಾಸ್ತಿ. ಓಕೆ. ಸೊ ಮತ್ತೆ ಭಜನೆ ಬಿಟ್ಟು ಬೇರೆ ಏನು ನಿಮಗೆ ಪ್ರೇರಣೆ ಆಯಿತು ಈ ಒಂದು ವೇದಿಕೆಗಳಿಗೆ ಹೋಗೋದಕ್ಕೆ ಅಂತ? ಬೇರೆ ಅಂದ್ರೆ ನಿಮ್ಮ ಊರಿನ ವೇದಿಕೆಗಳಾಗಿರ್ಬೋದು ಅಥವಾ ನಮ್ಮ ಊರಿನಲ್ಲಿ ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ಇತ್ತು, ಅಲ್ಲಿ ಎಲ್ಲ ಡಾನ್ಸ್. ಎಷ್ಟನೇ ವಯಸ್ಸಲ್ಲಿ ನೀವು ಒಂದು ವೇದಿಕೆಗೆ ಹತ್ತಿದ್ರಾ ಅಂತ? ಒಂದು 10 years. 10 years. ಹಾಡುವ ಮೂಲಕ ವೇದಿಕೆ ಏರಿದ್ರೆ ಅಥವಾ ನೃತ್ಯ? ಓಕೆ. ಹಾಗಾದ್ರೆ ನಿಮಗೆ ಒಂದು ಒಳ್ಳೆ ವೇದಿಕೆಯನ್ನು ಸೃಷ್ಟಿ ಮಾಡಿದ್ದು ನೃತ್ಯ. ಇದು ಹೇಗೆ ಪ್ರಾರಂಭ ಆಯ್ತು? ಇದಕ್ಕೆ ಯಾರು ಪ್ರೇರಣೆ ಆಗ್ತಾರೆ ಅಂತ ನೃತ್ಯ ಮಾಡೋದಕ್ಕೆ? ಪ್ರೇರಣೆ ಹೇಳೋದಕ್ಕಿಂತ ಫಸ್ಟ್ ನನಗೆ ಅಮ್ಮನೇ ಎಲ್ಲ. ಅಮ್ಮನೇ ಏನ್ ಕೇಳಿದ್ರು ಮೂಲ ಅಮ್ಮನಲ್ಲಿ ಅಲ್ಲಿಗೆ ಬರ್ತದೆ, ಯಾಕಂದ್ರೆ ಕಲಿಸಿದ್ದವರು ಅಲ್ಲಿ. ಒಂದು ನ್ಯೂ ಇಯರ್ಗೆ ಎಲ್ಲ ಫಂಕ್ಷನ್ ಮಾಡ್ತಿದ್ರು ಸಣ್ಣ ಇರುವಾಗ. ಅವಾಗ ನಮ್ಮ ಊರಿನ ಮಕ್ಕಳೆಲ್ಲ ಅಮ್ಮನ ಹತ್ರನೇ ಬರ್ತಿದ್ರು ಡಾನ್ಸ್ ಕಲಿಲಿಕ್ಕೆ. ಓಕೆ. ಅಮ್ಮ ಡಾನ್ಸ್ ಟೀಚರ್? ಅವಾಗಲೇ ಕಲ್ತದ್ದು ಡಾನ್ಸ್. ಓಕೆ. ಈ ಡಾನ್ಸ್ ಕ್ಲಾಸ್ ನಿಮ್ಮ ಮನೆಯಲ್ಲಿ ನಡೀತಾ ಇತ್ತ ಹೇಗೆ ಅಂತ? ಡಾನ್ಸ್ ಕ್ಲಾಸ್ ಅಲ್ಲ, ಒಂದು ಪ್ರೋಗ್ರಾಮ್ ಇರುವಾಗ ಜಸ್ಟ್ ಒಂದು ಹೀಗೆ ಸ್ವಲ್ಪ ಅದು ಆ ಸಾಂಗಿಗೆ ಹೇಗೆ ಡಾನ್ಸ್ ಮಾಡ ಅದೇ ಸ್ಟೆಪ್ಸ್ ಎಲ್ಲ ಹಾಕಿಕೊಡು. ಅಲ್ಲಿಂದಲೇ ಪ್ರಾರಂಭ. ಮತ್ತೆ ನನ್ನ ಗುರುವನ್ನು ನೋಡಿ. ಎಸ್, ರೈಟ್. ಒಂದು ಕರೆ ಇದೆ. ಹಲೋ. ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಲಾವಣ್ಯ ಅಂತ, ಪಂಪಾಳಿಂದ. ಓಕೆ. ಲಾವಣ್ಯ ಅವರೇ ಮಾತಾಡಬೇಕು. ಪೂಜಾ ಸನಿಲ್ ಅವರಿದ್ದಾರೆ ಕಾರ್ಯಕ್ರಮದಲ್ಲಿ ಇವತ್ತು. ಹೌದು. ಏನ್ ಹೇಳ್ತೀರಾ ಪೂಜಾ ಅವರಿಗೆ? ನನ್ನ ತುಂಬಾ ಕ್ಲೋಸ್ ಫ್ರೆಂಡ್ ಅವಳು, ಸಂಗೀತ ಹೇಳ್ಬೋದು, ಅದಕ್ಕೆ ಅವಳ ಜೊತೆ ಮಾತಾಡುವಂತ. ಹೌದು, ನಿಮ್ಮ ಕ್ಲೋಸ್ ಫ್ರೆಂಡನ ಬಗ್ಗೆ ನಮಗೆ ತಿಳಿಸ್ಕೊಡ್ಬೇಕು ಇವಾಗ. ಇವರ ಗಾಯನ ಅಥವಾ ಇವರ ನೃತ್ಯ ಬಿಟ್ಟು ಇವರ ವ್ಯಕ್ತಿತ್ವ ಹೇಗಿರ್ತದೆ ಅಂತ. ಅವಳು ತುಂಬಾ ಫ್ರೆಂಡ್ಲಿ, ಯಾರ ಜೊತೆ ಕೂಡ ಅವಳು ಇನ್ವಾಲ್ವ್ ಆಗ್ತಾಳೆ ಬೇಗ. ಮತ್ತೆ ತುಂಬಾ ಸಾಫ್ಟ್ ಅವಳು. ಓಕೆ. ಇವರ ಪ್ರತಿಭೆಯ ಬಗ್ಗೆ ಹೇಳೋದಾದ್ರೆ ನಿಮಗೆ ಎಷ್ಟು ಹೆಮ್ಮೆ ಅನಿಸ್ತದೆ ಅಂತ? ತುಂಬಾ ಹೆಮ್ಮೆ ಆಗ್ತದೆ. ಅವಳು ನನಗೆ ಇಷ್ಟು ಕ್ಲೋಸ್ ಇದ್ದಾಗಿ ಅನ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಗ್ತದೆ. ಸಿಂಗಿಂಗ್ ಆಗಿ ಅವಳದ್ದು ಡ್ಯಾನ್ಸ್ ಆಗಿ ಕೂಡ ತುಂಬಾ ಇಷ್ಟ. ಓಕೆ. ಎರಡರಲ್ಲಿ ಬೆಸ್ಟ್ ಇಷ್ಟ ಯಾವುದು ನಿಮ್ದು ಅಂತ? ಇಲ್ಲಪ್ಪ, ಅವಳೇ ಇಷ್ಟ. ಓಕೆ. ಅವರು ಇಲ್ಲ, ಅವಳಲ್ಲಿ ಅವಳೇ ಇಷ್ಟ. ಸೊ ಎಂತ ಮಾಡ್ಬೇಕು? ಓಕೆ. ಅವರ ಹಾಡಿನಲ್ಲಿ ಯಾವ್ದಾದ್ರು ಒಂದು ಹಾಡು ತುಂಬಾ ಇಷ್ಟ ಆಗೋದಾದ್ರೆ? ತುಂಬಾ ಇದೆ. ಓಕೆ. ಇಷ್ಟಗಳೇ ತುಂಬಾ ಇದೆ ನಿಮಗೆ? ಸಾಂಗ್ ಫಸ್ಟ್ ಅಂತ ಹೇಳ್ಬೋದು. ಮತ್ತೆ ಹರ ಹರ ಶಂಭೋ. ಓಕೆ. ಓಕೆ. ಏನು ವಿಶ್ ಮಾಡ್ತೀರಾ ಅವರಿಗೆ ಹಾಗಾದ್ರೆ? ಅಭಿಮಾನಿ ಇದ್ದಾಳೆ, ಅವಳು ಮಾತಾಡ್ತಾಳೆ. ಓಕೆ. ಓಕೆ, ಮಾತಾಡಿ. ಹಲೋ. ಹಲೋ. ಹಾಯ್ ಹನಿ. ಹಾಯ್. ಓಕೆ. ಥ್ಯಾಂಕ್ ಯು ಹನಿ. ಶಂಭು. ಓಕೆ. ಎಸ್, ಧನ್ಯವಾದ. ಒಂದು ಒಳ್ಳೆಯ ಖುಷಿ ಅನ್ನುವಂಥದ್ದನ್ನು ಕೊಟ್ರಿ ಪೂಜಾ ಅವರಿಗೆ. ಧನ್ಯವಾದ ನಿಮಗೆ. ಎಸ್, ಖುಷಿಯಿಂದ ಕರೆ ಮಾಡಿದ್ರು, ಜೊತೆಗೆ ಪುಟ್ಟ ಮಗುವಿನ ಜೊತೆಗೂ ಕೂಡ ಮಾತನಾಡಿಸಿದ್ರು. ಹೇಗೆ ಅನಿಸ್ತು ನಿಮಗೆ? ಖುಷಿ ಆಗ್ತದೆ. ಅವಳಿಗೆ ಇಲ್ಲಾಂದ್ರೆ ಸಹ ನನ್ನ ಸಾಂಗ್ಸ್ ಅದೇ ಹೇಳ್ತಾಳೆ ಅಂದ್ರೆ ಭಜನೆಗೆ ಎಲ್ಲ ಕುತ್ಕೊಳ್ಳುವಾಗ ಅದು ರಿಮಿಕ್ಸ್ ಎಲ್ಲ ಮಾಡಿ ಹೇಳ್ತಾಳೆ ಅವಳು. 2 ಸಾಂಗ್ ಇಷ್ಟದ. ರೈಟ್. ಪೂಜಾ ಸನಿಲ್ ಅವರ ಬಗ್ಗೆ, ಅವರ ಜೀವನದ ಬಗ್ಗೆ, ಅವರು ಪಟ್ಟಂತ ಪರಿಶ್ರಮ ಇರ್ಬೋದು ಅಥವಾ ಅವರಿಗೆ ಸಿಕ್ಕಂತ ಅವಕಾಶಗಳು ಹೇಗಿತ್ತು ಅನ್ನೋದನ್ನ ಕೇಳ್ತೀವಿ ಅವ್ರ ಹತ್ರನೇ. ಅದಕ್ಕೂ ಮುನ್ನ ಪುಟ್ಟ ವಿರಾಮ.
ಜಾಸ್ತಿ. ವಿರಾಮದ ಬಳಿಕ ಮತ್ತೆ ಪ್ರತಿಭೆಯ ಪ್ರತಿ ಹೆಜ್ಜೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪೂಜಾ ಸನ್ನಿಲ್ ಅವರ ಜೀವನದ ಬಗ್ಗೆ, ಅವರ ಪ್ರಯತ್ನಗಳ ಬಗ್ಗೆ ಅವ್ರ ಹತ್ರನೇ ನಾನು ಮಾತನಾಡ್ತಾ ಇದ್ದೆ. ಅವಕಾಶಗಳು ಹೇಗೆ ಸಿಕ್ತು ಅಂತ. ಸೊ ಅವ್ರ ಹತ್ರ ಮಾತನಾಡ್ತಾ ಹೋಗುವ ಒಂದು ಕರೆ ಇದೆ ಕಾರ್ಯಕ್ರಮದಲ್ಲಿ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ನಮಸ್ತೆ, ನಾನು ಗೊತ್ತಾಗಿಲ್ಲ, ರಕ್ಷಾ ಅಂತ ಹೇಳಿ. ಓಕೆ, ರಕ್ಷಾ ಅವರೇ, ನಿಮ್ಮ ಊರಿನ ಪ್ರತಿಭೆ ಇಲ್ಲಿ ಸ್ಟುಡಿಯೋದಲ್ಲಿದ್ದಾರೆ, ಪೂಜಾ ಅವರು. ಹೌದು ಹೌದು, ಬೆಸ್ಟ್ ಫ್ರೆಂಡ್ ನಂದು. ಓಕೆ, ಹೇಗನಿಸ್ತದೆ ನಿಮಗೆ? ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಫೇಮಸ್ ಆಗ್ತಾ ಇದ್ದಾಳೆ ಈಗ. ಓಕೆ, ತುಂಬಾ ಖುಷಿ ಆಗ್ತಾ ಇದೆ. ನೀವು ಇವರನ್ನ ಬಾಲ್ಯದಿಂದಲೇ ನೋಡಿದ್ದೀರಾ ಹಾಗಾದ್ರೆ? ನನ್ನ ಕಾಲೇಜ್ ಮೇಟ್ ಇವಳು. ಓಕೆ, ಹೇಗಿರ್ತಾರೆ ಕಾಲೇಜಲ್ಲಿ? ತುಂಬಾ ಫ್ರೆಂಡ್ಲಿ ಆಗಿರ್ತಾಳೆ, ಮುಗ್ಧ ಮನಸ್ಸವಳು. ಓಕೆ ಓಕೆ, ಇವರ ಹಾಡುಗಳಲ್ಲಿ ನಿಮಗೆ ಯಾವ ಹಾಡು ಇಷ್ಟ? ನಂಗೆ ಎಲ್ಲ ಹಾಡು ಇಷ್ಟನೇ ಅವಳು. ಓಕೆ, ತುಂಬಾ ಫೇವ್ರೆಟ್ ಅಂತ ಯಾವುದು ಇಲ್ವೋ ನಿಮಗೆ? ಫೇವ್ರೆಟ್ ಅಂದ್ರೆ ಇದು ಶಂಭುಂದು ಹಾಡಿದ್ಲಲ್ಲ, ಹಾ ಹಾ ಹಾ, ಅದು ತುಂಬಾ ಇಷ್ಟ. ಓಕೆ, ಫ್ರೆಂಡ್ ಜೊತೆ ಮಾತಾಡಿ ಏನು ವಿಶ್ ಮಾಡ್ತೀರಾ ಅವರಿಗೆ? ಹಾಯ್ ರಕ್ಷಾ. ಹಾಯ್ ಪೂಜ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮ್ಮ ಸ್ನೇಹ ಹೀಗೆ ಇರಲಿ, ಹಾಗೇನೆ ನಿಮ್ಮ ಬೆಸ್ಟ್ ವಿಶಸ್ ಅವ್ರ ಜೊತೆ ಹೀಗೇನೆ ಇರಲಿ ಅಂತ ಹೇಳ್ತಾ ಇದ್ದೇವೆ. ಓಕೆ ಸರ್, ಧನ್ಯವಾದ ಕರೆ ಮಾಡಿರೋದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಓಕೆ ಓಕೆ, ರೈಟ್. ನಿಮ್ಮ ಪ್ರೈಮರಿ ಜೀವನದ ಬಗ್ಗೆ ಮಾತನಾಡ್ತಾ ಇದ್ವಿ. ನೀವು ಪ್ರತಿಭಾ ಕಾರಂಜಿ ಜೊತೆಯಲ್ಲಿ ಅದೇ ಸಂದರ್ಭದಲ್ಲಿ ಅಂದರೆ ನೃತ್ಯದ ವೇದಿಕೆಗೆ ಕೂಡ ಹೋಗ್ತೀರಾ. ನೀವು ನೃತ್ಯದಲ್ಲಿ ವೇದಿಕೆ ಹೆಜ್ಜೆ ಇಡ್ತಾ ಇರುವಾಗಲೇ ಭರತನಾಟ್ಯಕ್ಕೂ ಕೂಡ ಕಲಿಬೇಕು, ಅದರಲ್ಲಿ ಏನಾದರೂ ಹೆಜ್ಜೆ ಇಡಬೇಕು ಅಂತ. ಸೊ ಇದನ್ನು ಮನೆಯವರು ಹೇಳಿದ್ರೆ ನಿಮಗೆ ಇಷ್ಟ ಆಗಿ ನೀವು ಹೋದ್ರ ಅಂತ? ನನಗೆ ಇಷ್ಟ ಆಗಿ ಹೋದದ್ದು. ಓಕೆ, ಅಮ್ಮ ಹೇಳಿ ಹೋದದಲ್ಲ ಅದು? ಅಮ್ಮನಿಗೆ ನಾನು ಭರತನಾಟ್ಯ ಮಾಡಬೇಕು ಅಂತ ತುಂಬ ಇಷ್ಟ ಇತ್ತು ಸಣ್ಣದಿಂದ. ನಾನು ಮಾತ್ರ ವೆಸ್ಟರ್ನ್ ಹಾಗೆ ಇದ್ದೆ. ಓಕೆ, ಮತ್ತೆ ಮನಸ್ಸು ಬದಲಾಗಿದ್ದು ಹೇಗೆ? ಅದು ಗೊತ್ತಿಲ್ಲ. ಮತ್ತೆ ಇದು ಸರ್ ಇದು ನಂದು ಪ್ರಮೋದ್ ಸರ್ ಇದು, ಅವ್ರದ್ದು ಡಾನ್ಸ್ ನನಗೆ ತುಂಬ ಇಷ್ಟ. ಅವರನ್ನೊಮ್ಮೆ ನಾನು ಇಲ್ಲಿ ಸೋಮೇಶ್ವರದಲ್ಲಿ ಅವರು ನೃತ್ಯ ಸೇವೆ ಕೊಡ್ತಾರೆ ಮಂಡೇ, ಆವಾಗ ಅಲ್ಲಿ ನೋಡಿದ್ದೆ. ನಂತರ ನನಗೆ ಇವ್ರದ್ದೇ ಕ್ಲಾಸಿಗೆ ಹೋಗ್ಬೇಕು ಅಂತ ಅನಿಸಿತ್ತು. ಓಕೆ, ಇದು ಯಾವ ವಯಸ್ಸಲ್ಲಿ ನೀವು ಸೇರ್ಕೊಂಡದ್ದು? ನಾನೊಂದು ಕಾಲೇಜಲ್ಲಿ ಇರುವಾಗ. ಅಲ್ಲಿವರೆಗೂ ಕೂಡ ವೆಸ್ಟರ್ನ್ ಡ್ಯಾನ್ಸ್ ಅನ್ನು ಮಾಡ್ತಾ ಇದ್ರಿ ನೀವು? ಅದರ ಮೇಲೆ ಜಾಸ್ತಿ ಇಷ್ಟಗಳಿತ್ತು ನಿಮ್ದು. ಸೊ ಏನೋ ಗೊತ್ತಿಲ್ಲ, ಸಡನ್ ಆಗಿ ಬದಲಾಯಿತು. ಭರತನಾಟ್ಯದಲ್ಲಿ ಹೆಜ್ಜೆ ಇಡ್ಬೇಕಂತ ಎಷ್ಟು ಖುಷಿ ಇದೆ ಈ ಭರತನಾಟ್ಯ? ತುಂಬಾ ಖುಷಿ ಆಗ್ತದೆ. ಅಂದ್ರೆ ಒಂದು ಡಿವೈನ್ ಫಾರ್ಮ್ ಅದು, ಡಾನ್ಸ್ ಫಾರ್ಮ್. ಓಕೆ, ತುಂಬಾ. ನೀವು ಮೊದಲು ವೇದಿಕೆ ಏರಿದಾಗ ಭರತನಾಟ್ಯದು ಅದೊಂದು ರೀತಿಯಲ್ಲಿ ಎಲ್ರಿಗೂ ಕೂಡ ತುಂಬಾನೇ ಸ್ಪೆಷಲ್ ಆಗಿರ್ತದೆ. ಸೊ ಹಾಗಾಗಿ ಹೇಳಬೇಕು, ತಾವು ಏನು ಅನಿಸ್ತು ಮೊದಲ ವೇದಿಕೆ? ಖುಷಿ ಆಯ್ತು. ಯಾವ ರೀತಿಯ ಅನುಭವ ಆಯಿತು? ಅಂದರೆ ಬೇರೆ ಡಾನ್ಸ್ಗೂ ಇದನ್ನ ಮೊದಲು ಪರ್ಫಾರ್ಮ್ ಮಾಡೋದಕ್ಕೂ ವ್ಯತ್ಯಾಸ ಏನಿರ್ತದೆ ಅಂತ? ಅಂದ್ರೆ ಇದರಲ್ಲಿ ಒಂಥರ ತುಂಬಾ ಕಷ್ಟ. ಭರತನಾಟ್ಯಂ ಅಂದ್ರೆ ಅದು ನೋಡ್ಲಿಕ್ಕೆ ನಮ್ಗೆ ಈಸಿ ಕಾಣ್ತದೆ, ಆದ್ರೆ ಮಾಡ್ಲಿಕ್ಕೆ ತುಂಬಾ ಕಷ್ಟ. ಅದು ನಮ್ಗೆ ಕರೆಕ್ಟ್ ಅದೊಂದು ನ್ಯಾಕ್ ಬೇಕು, ಅದನ್ನು ಹೇಗೆ ಮಾಡ್ಬೇಕು, ಬಾಡಿ ಲ್ಯಾಂಗ್ವೇಜ್ ಅದನ್ನು ಹಿಡ್ಕೊಂಡು ನಾವು ಎಷ್ಟು ಚಂದ ಮಾಡ್ತೇವೆ. ಓಕೆ, ಅದರಲ್ಲಿ ಸ್ವಲ್ಪ ತಪ್ಪಾದ್ರೂ ಕೂಡ ಜನರಿಗೆ ಗೊತ್ತಾಗ್ತದೆ, ಅದು ಸರಿ ಕಾಣೋದಿಲ್ಲ. ಹೌದು. ಸೊ ಅವ್ರು ಏನು ಕಲಿಸ್ಕೊಟ್ಟಿರ್ತಾರೆ ಅದೇ ರೀತಿಯಲ್ಲಿ ಮಾಡಬೇಕು, ಜೊತೆಗೆ ಅದರ ಗೌರವಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ಮಾಡಬೇಕಾಗ್ತದೆ. ಸೊ ಹಾಗಾಗಿ ಅಂಥ ಒಂದು ನೃತ್ಯ ಪ್ರಕಾರಗಳನ್ನು ಮಾಡುವಾಗ ಅಷ್ಟು ಪರಿಣತಿ ಇದ್ರೆ ಮಾತ್ರ ಮಾಡೋದಕ್ಕೆ ಸಾಧ್ಯ ಆಗೋದು. ಜೊತೆಗೆ ಅವಕಾಶ ಸಿಗೋದು ಕೂಡ ಅಷ್ಟೇ, ಗುರುಗಳಿಂದ ಅನುಮತಿ ಸಿಗೋದು ಕೂಡ ಅಷ್ಟೇ. ಅವರು ಚೆನ್ನಾಗಿ ಮಾಡ್ತಾರೆ ಆದರೆ ಮಾತ್ರ ಗುರುಗಳಿಂದ ಅನುಮತಿ ಸಿಗ್ತದೆ, ಮುಂದಿನ ವೇದಿಕೆಗಳು ಸಿಗ್ತದೆ ಅಂತ. ಇವಾಗ ಭರತನಾಟ್ಯ ಜೊತೆಗೆ ಹಾಡುಗಾರಿಕೆ ಎರಡರಲ್ಲೂ ಕೂಡ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಸೊ ನಿಮಗೆ ಎರಡರಲ್ಲಿ ತುಂಬ ಖುಷಿ ಕೊಡೋದು ಯಾವುದು? ನನಗೆ ಎರಡು ಸಹ ಖುಷಿ. ಓಕೆ, ಅದೆರಡು ಕಣ್ಣಿದ್ದಾಗೆ. ಓಕೆ, ಒಂದು ಡಾನ್ಸ್ ಮತ್ತು ಸಿಂಗಿಂಗ್ ಅನ್ನೋಂಥ ಎರಡು ಕಣ್ಣಿದ್ದಾಗೆ ಅಂತ ಹೇಳ್ತಾ ಇದ್ದೀರಾ. ಇರಲಿ, ನಿಮ್ಮ ಪ್ರೈಮರಿ ಜೀವನದಲ್ಲಿ ನಿಮ್ಮ ಅಂದರೆ ಆ ಒಂದು ಟರ್ಮ್ ಏನಿದೆ ಅದರಲ್ಲಿ ಏನು ಸ್ಪೆಷಲ್ ಏನು ಆದದ್ದು ಏನಾದರೂ ಘಟನೆಗಳಿದ್ರೆ ಹೇಳ್ಬೋದು ನಿಮಗೆ? ಏನಾದರೂ ಸ್ಪೆಷಲ್ ಆಯ್ತು ಆ ಸಂದರ್ಭದಲ್ಲಿ ಅಂತ? ಅಂದರೆ ಆ ಸಂದರ್ಭದಲ್ಲಿ ನಿಮ್ಮ ಲೈಫಲ್ಲಿ ಏನಾದರೂ ಮರೆಯಲಾಗದ ಘಟನೆಗಳಿತ್ತಾ ಅಂತ? ಪ್ರೈಮರಿ ಜೀವನದಲ್ಲಿ ಏನಾದರೂ ಮರೆಯಲಾಗದ್ದು? ಅದು ಫನ್ ಇರ್ಬೋದು ಅಥವಾ ನಿಮಗೆ ಬೇಸರ ಕೊಟ್ಟಿರ್ಬೋದು, ಖುಷಿ ಕೊಟ್ಟಿರ್ಬೋದು, ಅಂಥದ್ದು ಏನಾದರೂ ಇದೆಯಾ ಅಂತ? ಅಂಥದ್ದೆಂತದಲ್ಲ, ನಮಗೆ ಆಟ ಆಡೋದೇ ಒಂದು ಖುಷಿಯಲ್ಲಿ, ಅದೇ ಒಂದು ನೆನಪು. ಓಕೆ, ಹೈಸ್ಕೂಲು ಅಂತ ಬಂದಾಗ ಸ್ವಲ್ಪ ಜವಾಬ್ದಾರಿ ಇರ್ತದೆ,
ಸ್ವಲ್ಪ ಪ್ರೌಢ ಅವಸ್ಥೆ ಅಂತ ಬರ್ತದೆ. ಸೊ ಆವಾಗ ಪೂಜಾ ಅವರಲ್ಲಿ ಏನಾದರೂ ಬದಲಾವಣೆ ಆಯ್ತಾ ಅಥವಾ ಅದೇ ತುಂಟಾಟ ಇತ್ತಾ ಅಂತ ಪ್ರೈಮರಿಯಿಂದ ಹೈಸ್ಕೂಲ್ ಬಂದಾಗ? ಇಲ್ಲ, ಸ್ವಲ್ಪ ಬದಲಾವಣೆ ಇತ್ತು. ಓಕೆ. ಅವಾಗ ಎಲ್ಲ ಡ್ಯಾನ್ಸಿಗೆ ಎಲ್ಲ ಮೈಂಡ್ ಡ್ಯಾನ್ಸ್ ಇದ್ದೆ. ಅಂದರೆ ಎಲ್ಲ ಕ್ಲಾಸ್ ಎಲ್ಲ ಇದು ಸರ್ ಹತ್ರ ಪರ್ಮಿಷನ್ ಕೇಳೋದು ಪ್ರಾಕ್ಟೀಸಿಗೆ. ಕ್ಲಾಸಿಗೆ ಹೋಗ್ಲಿಕ್ಕಿಲ್ಲ, ಡ್ಯಾನ್ಸಿಗೇನೆ. ಡ್ಯಾನ್ಸ್ ಪ್ರಾಕ್ಟೀಸ್. ಕಲಿಕೆಯಲ್ಲಿ ಹೇಗಿದ್ರಿ ತಾವು? ಕಲಿಕೆಯಲ್ಲಿ ಇದ್ದೆ ಅಂತ ಹೇಳಿ ಸಾಧಾರಣ. ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ಈ ಕಲಿಕೆಯಲ್ಲಿ ಹುಷಾರಿರುವವರಿಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ, ಆದ್ರೆ ಕಲಿಕೆಯಲ್ಲಿ ಸಾಧಾರಣ ಇಲ್ಲ, ನಾನು ಹಾಗೆ ಕಲಿಕೆಯಲ್ಲಿ ಒಳ್ಳೆದಿದ್ದೆ. ಮತ್ತೆ ಯಾಕೆ ಡಾನ್ಸ್ಗೆ ಹೋಗ್ಬೇಕಂತ? ಅದೊಂದು ಅವಾಗ ಒಂದು ಹುಚ್ಚು. ಓಕೆ. ಡ್ಯಾನ್ಸ್ ಅದರಲ್ಲಿ ಒಂದು ಖುಷಿ ಅದರಲ್ಲಿ ಒಂದು. ಓಕೆ. ಸೊ ನಿಮಗೆ ಅಲ್ಲಿ ಹೈಸ್ಕೂಲಲ್ಲಿ ಅಂದರೆ ಪ್ರೈಮರಿಯಲ್ಲಿ ನೀವು ಹೇಳಿದರೆ ಒಬ್ಬರು ಟೀಚರ್ ಇದ್ದರು, ಅವರು ತುಂಬಾ ಸಹಕಾರ ಕೊಟ್ಟರು ಅಥವಾ ನಿಮಗೆ ಪ್ರೋತ್ಸಾಹ ಕೊಟ್ಟರು. ಹೈಸ್ಕೂಲಲ್ಲೂ ಕೂಡ ಅದೇ ರೀತಿಯ ಪ್ರೋತ್ಸಾಹ ಇತ್ತ ಅಂತ? ಹೈಸ್ಕೂಲಲ್ಲಿ ಪ್ರೋತ್ಸಾಹ ಇರಲಿಲ್ಲ, ಜಸ್ಟ್ ಇದಕ್ಕೆ ಮಾತ್ರ, ಕಲೀಲಿಕ್ಕೆ ಮಾತ್ರ. ಸರ್ನವ್ರು ಸಹ ಹಾಗೆ ಕಲಿಬೇಕು, ಡ್ಯಾನ್ಸ್ ಎಲ್ಲ ಎಂತ ಕೊಡ್ತದೆ ಹಾಗೆಲ್ಲ ಹೇಳ್ತಿದ್ರು. ಓಕೆ. ಮತ್ತೆ ನನ್ನ ಸೇಲ್ಸ್ ಇರ್ತಿದ್ರು, ಅವರಿಗೆ ಭರತನಾಟ್ಯ ಬಂದ್ರೆ ನಾವು ವೆಸ್ಟರ್ನ್ ಮಾಡಿದ್ರೆ ಅವರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಅವರಿಗೆ ಭರತನಾಟ್ಯ ಆದ್ರೆ ಇಷ್ಟು ಸಹ ಒಂದು ಸಪೋರ್ಟ್ ಮಾಡ್ತಿದ್ರು ಅವರು. ಹಾಗೆ ಒಂದು ಜರ್ನಿ ಅಲ್ಲಿತ್ತು. ಓಕೆ, ರೈಟ್. ಸೊ ಹೈಸ್ಕೂಲ್ ಆಯಿತು, ಜವಾಬ್ದಾರಿ ಎಲ್ಲ ಒಂದು ಹಂತದ ಜವಾಬ್ದಾರಿ ಮುಗಿಯಿತು. ಸೊ ಹೈಸ್ಕೂಲ್ ಒಂದು ಪಾಸ್ ಆದರೆ ಸಾಕು, ಮುಂದಿನ ಭವಿಷ್ಯ ಚೆನ್ನಾಗಿರ್ತದೆ ಅಂತ ಹೇಳಿದರು. ಸೊ ಮುಂದಿನ ಭವಿಷ್ಯ ಏನಾಯಿತು ನಿಮ್ಮದು? PUCಯಲ್ಲಿ ಏನು ತಗೊಳ್ರಿ ತಾವು? PUCಯಲ್ಲಿ ಇದು ಕಾಮರ್ಸ್, ಕಂಪ್ಯೂಟರ್ ಸೈನ್ಸ್. ಓಕೆ. ಸೊ ಅಲ್ಲಿ ಅಂದರೆ ನಿಮ್ಮ ಸಾಂಸ್ಕೃತಿಕ ರಂಗದ ಪಯಣಕ್ಕೆ ಏನಾದರೂ ಪ್ರೋತ್ಸಾಹ ಸಿಗ್ತಾ? ಹೇಗೆ? ತುಂಬಾ ಸಿಕ್ಕಿತ್ತು. ತುಂಬ ಸಿಕ್ಕರೆ ತುಂಬವನ್ನ ಸ್ವಲ್ಪ ಹೇಳಬೇಕು. ಅಂದರೆ ನಂದು ಹಿಂದಿ ಸರ್ ಇದ್ದು, ನಾನು ಇದು ಭಾಷೆಯಲ್ಲಿ ಹಿಂದಿ ತಗೊಂಡಿದ್ದೆ. ಓಕೆ. ಅಲ್ಲಿ ಹಿಂದಿ ಸರ್ ತುಂಬ, ರಾಮಕೃಷ್ಣ ಸರ್ ಅಂತ, ಅವರು ತುಂಬ ಸಪೋರ್ಟ್ ಮಾಡ್ತಿದ್ರು. ನಾನು ಇದು ಕ್ಲಾಸ್ ಎಂಡ್ ಆಗುವಾಗ 5 ಮಿನಿಟ್ಸ್ ಇರುವಾಗ ಅವರು ನನ್ನನ್ನು ಮುಂದೆ ಕರೆದು ಸಾಂಗ್ಸ್ ಎಲ್ಲ ಹಾಡಿಸ್ತಿದ್ರು. ಮತ್ತೆ ಫಂಕ್ಷನ್ ಇದ್ರೆ ಅವಾಗ ಸಹ ಎಂಡ್ ಆಗುವಾಗ ಸ್ವಲ್ಪ ಹೊತ್ತಿನ ಮುಂಚೆ ನನ್ನನ್ನು ಕರೆದು ಸಾಂಗ್ಸ್ ಹಾಡಿಸ್ತಿದ್ರು. ಓಕೆ. ನೀವು ಸರ್ ಸ್ವಲ್ಪ ಸಾಂಗ್ಸ್ ಹಾಡಿಸ್ತಾ ಇದ್ರು ಅಂತ ಹೇಳುವಾಗ ನಮಗೂ ಕಾರ್ಯಕ್ರಮದಲ್ಲಿ ಒಂದೆರಡು ಲೈನ್ ಆದರೂ ಹಾಡಿಸಿದರೆ ಹೇಗೆ ಅನ್ನೋಂಥ ಕುತೂಹಲ ಬಂತು. ಹಾಗಾಗಿ ನಿಮ್ಗೆ ಇಷ್ಟವಾದ ಯಾವುದಾದ್ರೂ ಒಂದು ಹಾಡನ್ನು ಹಾಡಬೇಕು ಇವಾಗ ಅಂತ. ಕದಲಿ ಕೈಲಾಸ, ಶಿವ ಶಿವ. ಓಕೆ ಓಕೆ, ಹಾಡಿ. ಕದಲಿ ಕೈಲಾಸ ಹುಳಲಾದ ಈಶ, ಕದಿರಿದುಳ್ಳಾಯ ಶ್ರೀ ಮಂಜುನಾಥ. ಕದಲಿ ಕೈಲಾಸ ಕುಡಲಾದ ಈಶ, ಕದಿರಿದುಳ್ಳಾಯ ಶ್ರೀ ಮಂಜುನಾಥ. ಶಿವ ಶಿವ ಶಂಭೋ ಶಂಭೋ ಹರ ಮಹದೇವ, ಶಂಭೋ ಶಂಭೋ ಹರ ಮಹದೇವ. ಓಕೆ, ಸೂಪರ್. ಸೊ ಈ ಹಾಡಿಗೆ ತುಂಬ ಜನ ನಿಮಗೆ ಪ್ರಶಂಸೆಗಳನ್ನು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಇದು ಏನೋ ಒಂಥರ ಡಿವೋಷ್ನಲ್ ಟಚ್ಚಲ್ಲಿ ನೀವು ಹಾಡಿದ್ದೀರಾ ಅಂತ ಹೇಳಿದ್ದಾರೆ. ಸೊ ಈ ಹಾಡು ಹಾಡುವಾಗ ಅನ್ನೋದಕ್ಕಿಂತ ಇದರ ಜನರ ಪ್ರತಿಕ್ರಿಯೆ ಬರುವಾಗ ಸೊ ನಿಮಗೆ ಯಾವ ರೀತಿ ಆಯಿತು? ಅಂದರೆ ನೀವು ಆ ರೀತಿಯಲ್ಲಿ ಹಾಡಿದಕ್ಕೆ ಅದೇ ರೀತಿಯ ಪ್ರತಿಕ್ರಿಯೆ ಸಿಕ್ತು ಅಂತ ಆಯ್ತಾ, ಅಥವಾ ಇನ್ನೂ ಹೆಚ್ಚಿನ ಆಶೀರ್ವಾದ ದೇವ್ರ ಕಡೆಯಿಂದ ಸಿಕ್ತು ಅಂತ ಆಯ್ತಾ ಅಂತ? ಎರಡು ಸಹ. ಓಕೆ, ಸುಲಭ ಉತ್ತರ ಕೊಡೋದ್ರಲ್ಲಿ ತುಂಬ ಜಾಣ ಅಂತ ಅನಿಸ್ತದೆ. ಆಪ್ಷನ್ ಕೊಟ್ಟರೆ ಎರಡು ಆಪ್ಷನನ್ನು ಕ್ಲಿಕ್ ಮಾಡಿಬಿಟ್ರೆ ಸೊ ಅದು ಕ್ಲಿಕ್ ಆಪ್ಷನ್ ಇರೋದಿಲ್ಲ. ನಿಮಗೋಸ್ಕರ ಈಗ ಸಿಗ್ತಾ ಇದೆ ಅಂತ ಅನಿಸ್ತಾ ಇದೆ ನನಗೆ. ಓಕೆ, ಎರಡು ಸಹ ಆಯಿತು ನಿಮಗೆ. ಈ ಹಾಡು ನಿಮ್ಮ ಲೈಫಲ್ಲಿ ಎಷ್ಟು ಸ್ಪೆಷಲ್ ಅಂತ ಹೇಳ್ತೀರಾ ಹಾಗಾದರೆ? ತುಂಬ ಸ್ಪೆಷಲ್. ಯಾಕೋಸ್ಕರ? ಅಂದರೆ ತುಂಬ ರೀಚ್ ಆಗಿದೆ, ಮತ್ತು ಅದಕ್ಕೊಂದು ಒಳ್ಳೆ ಸಪೋರ್ಟ್ ಸಿಕ್ಕಿದೆ ಆ ಸಾಂಗಿಗೆ, ಮತ್ತು ಹಾಗೆ. ಓಕೆ, ರೈಟ್. ಸೊ ನೀವು ಆಲ್ಬಮ್ ಸಾಂಗನ್ನು ಹಾಡೋದಕ್ಕೆ ಕಾರಣ ಯಾರಾಗ್ತಾರೆ? ಮೊದಲ ಪ್ರಯತ್ನ ಯಾವ ಹಾಡಾಗುತ್ತೆ? ಜೊತೆಗೆ ಸಾಹಿತ್ಯ ಬರೆದವರು ಇರ್ಬೋದು, ನಿಮ್ಮ ತಂಡದ ಬಗ್ಗೆ ಹೇಳಿ. ನಂದದೇ SRR ಇವೆಂಟ್ಸ್ ಅವರೇ ನನಗೆ ಆಲ್ಬಮ್ ಸಾಂಗ್ಸಿಗೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟದ್ದು. ಪವನ್ ರಾಜ್ ಪಚನಾಡಿ ಅಂತ. ಅಲ್ಲಿಂದ ನಂದು ಇದು ಆಲ್ಬಮ್ ಸಾಂಗ್ಸ್ ಇದ್ದು. ನೆಕ್ಸ್ಟ್ ಓಟ್ಲ ಗರುಡಿ, ಅದಕ್ಕಿಂತ ಅದ ನಂತರ ಕೆಲವು ಸಾಂಗ್ ಮಾಡಿದೆ. ಸೋಮೇಶ್ವರದ್ದು, ಪೊಳಲಿದ್ದು. ಹಾಗೆ ಅವರು ತುಂಬ ಸಪೋರ್ಟ್ ಮಾಡಿದೆ. ಅವರಿಗೆ ಎಂಥ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ನನ್ನಿಂದ, ಆದರೆ ಸಹ ಒಂದು
ತುಂಬ ಸಪೋರ್ಟ್ ಮಾಡ್ತಾರೆ. ನನಗೆ ಅಂತಲ್ಲ, ಎಲ್ಲರಿಗೆ, ಒಂದು ಒಳ್ಳೆ ಪ್ರತಿಭೆಗೆ, ಅವರ ಟೀಮಲ್ಲಿರುವ. ಓಕೆ. ಸೊ ಒಂದು ಅವಕಾಶ ಮತ್ತು ನಿಮ್ಮ ಪ್ರಯತ್ನದಿಂದಾಗಿ ಅಂದರೆ ಬೇರೆ ಬೇರೆ ಅವಕಾಶಗಳು ನಿಮ್ಮನ್ನು ಹುಡುಕೊಂಡು ಬರೋದಕ್ಕೆ ಪ್ರಾರಂಭ ಆಯಿತು ಅಂತ. ಆ ಹಾಡನ್ನು ಹಾಡುವಾಗ ನೀವು ಅಂದ್ಕೊಂಡಿದ್ದೀರಾ ಇದರಿಂದ ನನಗೆ ಮುಂದೊಂದು ದಿನ ಒಳ್ಳೆ ಭವಿಷ್ಯ ಸಿಗುತ್ತೆ ಅನ್ನುವಂಥ ವಿಚಾರ ನಿಮಗೆ ಗೊತ್ತಿತ್ತಾ? ನಾನೊಂದು ಇದು ಒಂದು ಮಾಡುವ ಅಂತ ಒಂದು ದೇವರದ್ದು ಸೇವೆ ಅಂತ ಅನಿಸ್ಕೊಂಡು ಮಾಡಿದ್ದು ಅಷ್ಟೇ. ನನಗೆ ನಾನು ಇದರಲ್ಲಿ ಇದು ಮುಂದುವರಿಬೇಕು ಅಂತ ಮಾಡಿದ್ದಲ್ಲ ಅದನ್ನು. ಮತ್ತೆ ನೆಕ್ಸ್ಟ್ ಅವಕಾಶಗಳು ಸಿಕ್ತು, ಅಲ್ಲಿಂದ ಮತ್ತೆ ಇಂಟ್ರೆಸ್ಟ್ ಬಂತು, ಒಂದು ಬಯಸದೆ ಬಂದ ಒಂದು ಭಾಗ್ಯ. ಅಂದರೆ ನಿಮಗೆ ಕನಸು ಇರಲಿಲ್ಲ ಈ ಹಾಡಿನಿಂದ ಮುಂದೆ ನನಗೆ ಇನ್ನಷ್ಟು ಅವಕಾಶಗಳು ಸಿಗಬೇಕನ್ನುವಂಥ ಆಸೆ ಆಗಲಿ, ಆಸಕ್ತಿ ಇರಲಿಲ್ಲ, ಆದರೆ ಅದು ಬಂತು. ಯಾಕಂತ ಹೇಳಿದರೆ ಆ ಪ್ರತಿಭೆ ಒಂದಷ್ಟು ಕಡೆಗಳಲ್ಲಿ ಪ್ರಜ್ವಲನೆ ಆಗುವುದಕ್ಕೆ ಪ್ರಾರಂಭ ಆಯಿತು, ಪ್ರಕಾಶ ಆಗುವುದಕ್ಕೆ ಪ್ರಾರಂಭ ಆಯಿತು. ಹಾಗಾಗಿ ನಿಮಗೆ ಒಂದಷ್ಟು ಅವಕಾಶಗಳು ಬಂತು. ಸೊ ಮತ್ತೆ ಅವಕಾಶಗಳಂದರೆ ಒಂದು ಅವಕಾಶ ಓಕೆ, ನಿಮಗೆ ಅವರು ಪ್ರತಿಭೆಗೆ ಇರಲಿ ಅಂತ ಕೊಟ್ಟರು, ಮತ್ತೆ ನಿಮ್ಮನ್ನು ಹುಡ್ಕೊಂಡು ಬರಲಿಕ್ಕೆ ಶುರುವಾಯಿತು. ಎರಡನೇ ಅವಕಾಶ ಏನಾಯಿತು, ಹೇಗಾಯಿತು ಅಂತ? ಅದು ಓಟ್ಲ ಗರುಡಿದ್ದು, ಅದು ಕಾರ್ತಿಕ್ ರಾಯ್ ಅಂತ ಇದ್ದಾರೆ, ಅವರು ನನಗೆ ಇದಕ್ಕೆ ಅವಕಾಶ ಕೊಟ್ಟದ್ದು. ಅವರು ಆಲ್ಮೋಸ್ಟ್ ಕೆಲವು ಸಾಂಗ್ಸ್ಗೆಲ್ಲ ನನಗೆ ಅವಕಾಶ ಕೊಡ್ತಾರೆ, ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಅವರಿಗೆ. ಅವರದು ಇದರಲ್ಲಿ ನನ್ನನ್ನೇ ಕರೆದಿದ್ದಾರೆ ಅವರು. ಓಕೆ, ನಾನು ಕೇಳಬೇಕು, ಒಂದು ಅವಕಾಶ ಬಂತು ಓಕೆ, 2 ಮತ್ತು 3ನೇ ಅವಕಾಶಗಳು ನಿಮಗೆ ಕರೆ ಬರುವಾಗ ಏನನ್ನಿಸ್ತದೆ ನಿಮಗೆ? ಅಂದರೆ ಒಂದೊಂದೇ ಅವಕಾಶಗಳು ಒಂದೊಂದಾಗಿಯೇ ಬರ್ತಾ ಹೋಯಿತು, ಇಷ್ಟೊಂದು ಹಾಡನ್ನು ಹಾಡಿ ಖುಷಿ ಆಗ್ತದೆ, ತುಂಬ ಖುಷಿ ಆಗ್ತದೆ. ಒಂದು ಹೇಳ್ಬೇಕಂದ್ರೆ ನನಗೆ ನನ್ನ ಹಿಂದೆ ಒಂದು ದೊಡ್ಡ ಶಕ್ತಿ ಉಂಟು, ನನ್ನ ಗುರುಗಳದ್ದು ಆಶೀರ್ವಾದ. ಪ್ರವೀಣ್ ರಾಜ್ ಮಚಂದ್ರ ಸ್ವಾಮಿ ಅಂತ ಬಾಬಾ ಅವರು, ಅವರ ಆಶೀರ್ವಾದದಿಂದ ನಾನು ಇಲ್ಲಿ ತನಕ ಒಂದು ಇಷ್ಟು ಫೇಮ್ ಉಂಟು ಅಂತಂದರೆ ಅವರಿಂದಲೇ. ಒಂದು 10 ಮಂದಿಗೆ ನನ್ನ ಹೆಸರು ಗೊತ್ತುಂಟು ಅಂತ ಇದ್ರೆ ಅದು ಅವರದೇ, ಭುವನೇಶ್ವರಿ ಅಮ್ಮನ ಆಶೀರ್ವಾದ, ಅವರದು ಅನುಗ್ರಹ ಅಷ್ಟೇ. ಸೊ ನೀವು ಫಿಲ್ಮಿ ಸಾಂಗ್ಸ್ ತುಂಬಾ ಇರ್ತದೆ, ಜೊತೆಗೆ ಡಿವೋಷನಲ್ ಸಾಂಗ್ಸ್ ಇರ್ತದೆ, ಅಂದರೆ ಭಕ್ತಿ ಪ್ರಧಾನ ಹಾಡುಗಳು ಜೊತೆಗೆ ಸಿನಿಮಾದ ಒಂದು ಹಾಡುಗಳು ಅಂತ. ಸೊ ಹಾಗಾಗಿ ನಾನು ಕೇಳುವಂಥದ್ದು ಯಾವುದು ತುಂಬ ಇಷ್ಟ ಆಗ್ತದೆ ನಿಮಗೆ ಅಂತ? ನನಗೆ ಭಕ್ತಿಗೀತೆ ತುಂಬ ಇಷ್ಟ ಆಗ್ತದೆ. ತುಂಬ ಇಷ್ಟ ಆಗ್ತದೆ. ನೀವು ಹಾಡಿರುವಂಥ ಹಾಡುಗಳಲ್ಲೂ ಕೂಡ ಹೆಚ್ಚಾಗಿ ಭಕ್ತಿಗೀತೆ ಇರೋದು. ಅದೇ ಇರೋದು. ಆ ಭಕ್ತಿಗೀತೆ ಹಾಡಿರೋದ್ರಿಂದ ನಿಮಗೆ ಭಕ್ತಿಗೀತೆ ಇಷ್ಟ ಆಗೋದಾ ಅಥವಾ? ಇಲ್ಲ, ನನಗೆ ಮುಂಚೆಯಿಂದ ಸಹ ಭಕ್ತಿಗೀತೆ ಅಂದರೆ ಇಷ್ಟ. ಅಂದರೆ ನಾನು ಸ್ತೋತ್ರಾಸ್ ಎಲ್ಲ ತುಂಬ ಕೇಳ್ತೇನೆ. ಅಂದರೆ ಅದೇ ನನಗೆ. ಪೂಜಾ ಸನಿಲ್ ಅವರಿಗೆ ಸಿನಿಮಾ ಕ್ಷೇತ್ರದಲ್ಲಿ ಅಂದರೆ ಈ ಸಿನಿಮಾ ಗೀತೆಗಳನ್ನು ಹಾಡುವಂಥ ಒಂದು ಕನಸಾಗಲಿ ಅಥವಾ ಆ ರೀತಿಯ ಹೆಚ್ಚಿನ ಒಲವು ಇಲ್ವಾ ಅಂತ? ಹಾಡ್ತೇನೆ, ಹಾಡುದಿಲ್ಲ ಅಂತ ಅಲ್ಲ, ಆ ಬಗ್ಗೆ ಹೆಚ್ಚಿನ ಒಲವು ಇಲ್ವಾ ಅಂತ? ಒಲವು ಅಷ್ಟಿಲ್ಲ ನನಗೆ, ಇದೆ ಭಕ್ತಿಗೀತೆ ಅಂದರೆ ತುಂಬ ಇಷ್ಟ. ಓಕೆ, ಇನ್ನು ಮುಂದೆ ಸಿನಿಮಾ ಆಗಲಿ ಅಥವಾ ಇಂಥ ಅವಕಾಶಗಳು ಸಿಗ್ತಾ ಹೋದರೆ ನಿಮ್ಮ ಅಂದರೆ ಆ ಒಂದು ನಿರ್ಧಾರದಲ್ಲಿ ಬದಲಾವಣೆ ಇರ್ಬೋದು ಹೇಗೆ ಅಂತ? ಅಂದರೆ ಹಾಡುದಂದ್ರೆ ಸಾಂಗ್ಸ್ ಅಂದರೆ ಎಲ್ಲ ಒಂದೇ, ಅಂದರೆ ಅದೇ ಫೀಲಲ್ಲಿ ಹಾಡಬೇಕಷ್ಟೇ. ನಾನು ಒಂದೊಂದು ಇದಕ್ಕೆ ಒಂದೊಂದು ಫೀಲಿಂಗ್. ಭಕ್ತಿ ಗೀತೆ ಭಕ್ತಿಯಲ್ಲಿ ಹಾಡಿದರೆ ಅಂದರೆ ಇದು ಫಿಲ್ಮಿ ಸಾಂಗ್ಸ್ ಎಲ್ಲ ಅದಕ್ಕೊಂದು ಫೀಲಿಂಗ್ ಬೇರೆ. ನೀವು ಅವಕಾಶ ಇದ್ರೆ ಅದನ್ನ ಬಿಡೋದಿಲ್ಲ, ಆದ್ರೆ ನಿಮಗೆ ಇಚ್ಛೆ ಇರುವಂತದ್ದು ಮಾತ್ರ ಭಕ್ತಿ ಗೀತೆಗಳಲ್ಲಿ ಹೆಚ್ಚಾಗಿ. ಓಕೆ, ಇನ್ನು ನಿಮ್ಮ ಭಕ್ತಿ ಗೀತೆಗಳಲ್ಲಿ ನಿಮ್ಮದೇ ಒಂದು ಅಭಿನಯ ಅನ್ನುವಂಥದ್ದು ಇರ್ತದೆ. ಒಂದು ಭಕ್ತಿ ದೇವರ ಗೀತೆಗಳನ್ನು ಅಷ್ಟೇ ಭಕ್ತಿಯುತವಾಗಿ ಹಾಡಿರ್ತೀರ, ಅದನ್ನು ಪ್ರೆಸೆಂಟ್ ಮಾಡುವಾಗ ಅಂದರೆ ಅದನ್ನು ಒಬ್ಬ ಆ್ಯಕ್ಟರ್ ಆಗಿಯೂ ಕೂಡ ಅದನ್ನು ಅಷ್ಟೇ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದೀರ. ಸೊ ಇದರ ಅವಕಾಶ ಮೊದಲೇ ಸಿಗ್ತಾ ನಿಮಗೆ, ಮೊದಲ ಪ್ರಯತ್ನದಲ್ಲಿ ಸಿಗ್ತಾ ಅಥವಾ ಮತ್ತಿನ ಅವಕಾಶ? ಮೊದಲ ಪ್ರಯತ್ನದಲ್ಲಿ ಸಿಕ್ತು. ಓಕೆ, ನೀವು ಅನ್ಕೊಂಡಿದ್ರೆ ಅದನ್ನು ಆ್ಯಕ್ಟ್ ಮಾಡಿಯೂ ಕೂಡ ನಾನು ಅಷ್ಟೇ ಭಕ್ತಿಯಿಂದ ತೋರಿಸ್ಬೋದು? ಅನ್ಕೊಂಡೆ. ಅಂದರೆ ನಾನು ಭರತನಾಟ್ಯಂ ಡಾನ್ಸರ್, ಅದರಲ್ಲಿ ರಸ ಇರ್ತದೆ, ಶೃಂಗಾರ ರಸ, ಕಾರುಣ್ಯ ರಸ. ಅದರಲ್ಲಿ ಅಂದರೆ ಭಕ್ತಿ ಅಂತ ನಮಗೆ ಈಗ ಭರತನಾಟ್ಯದಲ್ಲಿ ಜಾಸ್ತಿ ಭಕ್ತಿ ಗೀತೆಗಳಿಗೇ ಡ್ಯಾನ್ಸ್ ಮಾಡಲಿಕ್ಕೆ ಸಿಗ್ತದೆ. ಅದರಲ್ಲಿ ಒಂದು ಫೇಶಿಯಲ್ ಎಕ್ಸ್ಪ್ರೆಷನ್, ಅಭಿನಯ ಎಲ್ಲ ಇರ್ತದೆ. ಅದನ್ನೇ ನಾನು ಇದಕ್ಕೆ ಸಹ ಟ್ರೈ ಮಾಡಿದೆ, ಸ್ವಲ್ಪ ಇದು ಮಾಡಿ. ಓಕೆ, ರೈಟ್. ಸೊ ಏನೇ ಆಗಲಿ ಯಶಸ್ಸು ಅನ್ನುವಂಥದ್ದು ಸಿಕ್ತು ಅಲ್ಲಿಂದ ಅಂತ. ಟೋಟಲ್ ಆಗಿ ನೀವು ಹಾಡಿರುವಂಥ ಹಾಡುಗಳ ಒಂದು ಲಿಸ್ಟ್ ಮಾಡ್ತಾ ಹೋದರೆ, ಅಂದರೆ ನೀವೇ ಒಂದು ಲಿಸ್ಟ್ ಔಟ್ ಮಾಡಿದರೆ ಒಂದು ಹೇಳ್ಬೋದಾ ಅದರ ಟೈಟಲ್ಗಳನ್ನು ಉದ್ದಕ್ಕೆ ಈ ಕಾರ್ಯಕ್ರಮದಲ್ಲಿ ನೆನಪು ಮಾಡಿಕೊಂಡು? ಫಸ್ಟ್ ಅಪ್ಪೆ ಭ್ರಮರಾಂಬಿಕೆ, ಮತ್ತು ಕದಲಿ ಕೈಲಾಸ, ನಂತರ
ನೆನಪಾಗ್ತಿಲ್ಲ. ಓಕೆ, ಇವಾಗ ಗೊತ್ತಾಯ್ತು ಪುಳದಲ್ಲಿ ನನಗೆ. ಒಂದು song. ಸಾಧಾರಣದ ಸ್ಟೂಡೆಂಟ್ ಅಂತ ಈಗ ಗೊತ್ತಾಯ್ತು. ಓಕೆ, ಮತ್ತೆ- ಟೋಟಲ್ ಎಷ್ಟು ಹಾಡುಗಳನ್ನ ಹಾಡಿದ್ದೀರಾ ತಾವು? ಹಾ? ಎಷ್ಟು ಹಾಡನ್ನ ಹಾಡಿದ್ದೀರಾ? ಟೋಟಲ್ ಆಗಿ ಒಂದು 10 12 ಹಾಡನ್ನ ಹಾಡಿದ್ದೀರಾ. 12 13 ಉಂಟು. ಓಕೆ, ಇನ್ನು ಅದರಲ್ಲೂ ಕೂಡ ಸಾಧಾರಣ ಅಂತ. ಅದ್ರಲ್ಲಿ ನಾನ್ ಲೆಕ್ಕ ಮಾಡಲಿಲ್ಲ. ಓಕೆ, ರೈಟ್. ಸೊ ಇನ್ನೂ ಲೆಕ್ಕ ಮಾಡಿ ಇಲ್ಲಿಂದ. ಮಾಡಿದೆ. ಓಕೆ, ರೈಟ್. ಸೊ ಇನ್ನೊಂದು ಯಾವುದಾದ್ರೂ ಹಾಡನ್ನು ನಿಮ್ಗೆ ಇಷ್ಟ ಆಗಿರುವಂಥ ಯಾವುದಾದ್ರೂ ಒಂದು ಹಾಡನ್ನು ಹಾಡೋದಾದ್ರೆ ಯಾವುದನ್ನು ಹಾಡ್ತೀರಾ ಈ ಸಂದರ್ಭದಲ್ಲಿ ಅಂತ? ಭಕ್ತಿಗೀತೆಯ? ಸಿನಿಮಾ ಗೀತೆನ ಯಾವುದಾದ್ರೂ ಹಾಡ್ಬೋದಾ? ಭಕ್ತಿಗೀತೆ. ಭಕ್ತಿಗೀತೆ ಹಾಡ್ತೀರಾ? ಸಿನಿಮಾದ ಭಕ್ತಿಗೀತೆ. ನಿಮಗೆ 2 ಆಪ್ಷನ್ ಅನ್ನು ಚೂಸ್ ಮಾಡಿಕೊಳ್ಳೋದು ತುಂಬಾ ಇಷ್ಟ ಅಂತ ಅನಿಸ್ತದೆ. ಓಕೆ, ಸಿನಿಮಾದ ಯಾವುದಾದ್ರೂ ಒಂದು ಭಕ್ತಿಗೀತೆ ಹಾಡೋದಾದ್ರೆ ಹಾಡಿ. ಕೇಳು ಮಾದೇವಾ ಮನ್ಸನ ಜೀವಾ ನುಡಿಸಿ ಆಡಾಕ ಡಮರು ಆಗ್ಯಾವ ಯಾಕ ಶಿವಲಿಂಗ ನಡೆಸುತ್ತಿ ಹಿಂಗ ಏನೇನು ಎಲ್ಲಯ್ಯ ನಮ್ಮ ಕೈಯಾಗ ಎಡವಿಸಿ ತಾಳ ಉರುಳಿಸಿ ದಾಳ ನಡೆಸಿದಿ ಬಾಳ ಶಿವ 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 ರೇ ಹರ 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 ರೇ. ಓಕೆ, ಸೂಪರ್. ನಾನು ಈ ಸಂದರ್ಭದಲ್ಲಿ ಕೇಳಬೇಕು ನಿಮ್ಮ ಹತ್ರ, ನೀವು ಸಂಗೀತ ಕ್ಲಾಸ್ಗೆಲ್ಲ ಹೋಗ್ತಾ ಇದ್ರ ಬಾಲ್ಯ? ಇಲ್ಲ, ಇಲ್ಲಿವರೆಗೂ ಹೋಗಿಲ್ವಾ? ಹೋಗಿಲ್ಲ. ಮತ್ತೆ ಎಲ್ಲಿಂದ ಬಂತು ಈ ಶಕ್ತಿ ನಿಮಗೆ ಅಂತ? ಗಾಡ್ ಗಿಫ್ಟ್. ಓಕೆ, ಖಂಡಿತ. ಸೊ ಮನಸ್ಸಿನೊಳಗೆ ಇರುವಂಥ ಆ ಪ್ರತಿಭೆಯ ಬಗ್ಗೆ ಗೌರವ ಇದ್ದರೆ, ಅದರ ಬಗ್ಗೆ ಆಸಕ್ತಿ, ಹಠ ಇದ್ದರೆ ಖಂಡಿತ ಸಾಧನೆ ಮಾಡೋದಕ್ಕೆ ಆಗುತ್ತೆ ಅನ್ನೋದಕ್ಕೆ ಇವತ್ತು ಪೂಜಾ ಅವರು ಸಾಕ್ಷಿಯಾಗಿ ನಿಲ್ತಾರೆ ಅಂತ ಹೇಳ್ತಾ, ಪೂಜಾ ಅವರ ಮುಂದಿನ ಕನಸುಗಳು ಏನಿವೆ ಅನ್ನೋದನ್ನು ಕೇಳ್ತೀವಿ. ಅದಕ್ಕೂ ಮುನ್ನ ಪುಟ್ಟ ವಿರಾಮ.
ವಿರಾಮದ ಬಳಿಕ ಮತ್ತೆ ಪ್ರತಿಭೆಯ ಪ್ರತಿಹೆಜ್ಜೆ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಪೂಜಾ ಸನಿಲ್ ಅವರಿದ್ದಾರೆ. ಮಾತನಾಡ್ತಾ ಇದ್ವಿ ಅವರ ಜರ್ನಿ ಬಗ್ಗೆ, ಹೇಗಿತ್ತು, ಯಾವ ರೀತಿ ಅನುಭವಗಳು ಸಿಕ್ಕಿತ್ತು ಅಂತ. ನಾನು ಕೇಳಬೇಕು ಪೂಜಾ ಅವ್ರ ಹತ್ರ, ಅಂದರೆ ನಿಮಗೆ ಯಾವುದಾದ್ರೂ ಪ್ರಯತ್ನವನ್ನು ಮಾಡುವಾಗ ತುಂಬಾ ಬೇಸರ ಆಗಿದೆಯಾ? ಅಂದರೆ ಇದು ಆಗಿಲ್ಲ ಅಥವಾ ಇದರಿಂದ ಈ ರೀತಿ ಅವಮಾನ ಆಯಿತು ಅಥವಾ ಈ ರೀತಿಯ ಬೇಸರ ನನಗೆ ಆಯಿತು ಅನ್ನುವಂಥದ್ದು ಯಾವುದಾದ್ರೂ ಆಗಿದೆಯಾ ನಿಮಗೆ? ಇಲ್ಲ. ಓಕೆ, ಆ ರೀತಿ ಅನುಭವಗಳು ಮುಂದಕ್ಕೆ ಬಂದರೆ ನೀವು ಹೇಗೆ ರಿಸೀವ್ ಮಾಡ್ತೀರಾ? ನಾರ್ಮಲ್ ಆಗಿ ಅದು ಅಂದರೆ ಆ ಬೇಸರ ಆದರೂ ನೀವು ಮನಸ್ಸಿಗೆ ತೆಗೋದಿಲ್ಲ? ಅದೆಂತಕ್ಕೆ ಬೇಸರ ಮಾಡಿ ಅಂತ ಆಗಿಕೊಂಡು. ಓಕೆ, ಸೊ ಇದೆಲ್ಲ ಎಲ್ಲಿ ಕಲ್ತ್ರಿ ನೀವು ಅಂತ? ಯಾವುದು ಅಂದರೆ ಬೇಸರ ಆದರೂ ಕೂಡ ಮನಸ್ಸಿಗೆ ತೆಗೆದುಕೊಳ್ಳಬಾರ್ದು. ಅದು ಎಲ್ಲ ಆಧ್ಯಾತ್ಮಿಕ. ಈ ಆಧ್ಯಾತ್ಮಿಕದ ಬಗ್ಗೆ ಹೆಚ್ಚಿನ ಒಲವು ಅನ್ನುವಂಥದ್ದು ಬಂದಿದೆ ಅಂತ ಹೇಳಿದರು. ಈಗಾಗಲೇ ಕರೆ ಮಾಡಿದವರು ಕೂಡ ಹೇಳಿದರು. ಅದು ಯಾಕೆ ನಿಮಗೆ ಆಧ್ಯಾತ್ಮಿಕದ ಬಗ್ಗೆ ಹೆಚ್ಚಿನ ಒಲವು ಬಂತು? ಅಂದರೆ ನನಗೆ ಇದು ಅದೇ ರಾಮಾಯಣ ಮಹಾಭಾರತ ಅದು ಸ್ಟೋರೀಸ್ ಎಲ್ಲ ಕೇಳಲಿಕ್ಕೆ ಓದಲಿಕ್ಕೆ ಎಲ್ಲ ತುಂಬ ಇಷ್ಟ. ಅಲ್ಲಿಂದ ಒಂದು ಇನ್ನೂ ಸಹ ತಿಳಿಬೇಕು, ಇನ್ನೂ ಸಹ ಓದಬೇಕು ಅದರಲ್ಲಿ ಅಂತ ಒಂದು. ಓಕೆ, ಸೊ ಅಲ್ಲಿಂದ ಸ್ಟಾರ್ಟ್ ಆಧ್ಯಾತ್ಮಿಕದ ಒಲವು ಬಂತು. ಸೊ ಆಧ್ಯಾತ್ಮಿಕದ ಭವಿಷ್ಯ ಏನು ಅಂತ ಕೇಳ್ಬೋದಾ ನಮಗೆ? ಏನಾದರೂ ಅದರಲ್ಲಿ ಭವಿಷ್ಯ ಇಲ್ಲ. ಓಕೆ, ಅದೇ ಪಾಸ್ಟ್, ಅದೇ ಪ್ರೆಸೆಂಟ್, ಅದೇ ಫ್ಯೂಚರ್. ಓಕೆ, ಅದರೊಟ್ಟಿಗೆ ಜೀವಿಸ್ಕೊಂಡು ಹೋಗ್ಬೇಕು ಅಂತ ನೀವು ಹೇಳುದು. ಓಕೆ, ರೈಟ್. ಖಂಡಿತ ಅದೊಂದು ಜೀವನ, ಅದು ಭವಿಷ್ಯ ಅಲ್ಲ. ಓಕೆ, ರೈಟ್. ಸೊ ಯಾವುದೇ ಕನಸಿಗೋಸ್ಕರ ಅಥವಾ ಯಾವುದೇ ಒಂದು ಆಸಕ್ತಿಗೋಸ್ಕರ ಅಲ್ಲ, ಅದು ಇರುವ ರೀತಿಯಲ್ಲಿ ಆಧ್ಯಾತ್ಮಿಕತೆಯನ್ನು ಕಂಡುಕೊಳ್ಳೋದು ಅಂತ ತಾವು ಹೇಳ್ತಾ ಇದ್ದೀರಾ. ರೈಟ್. ಇನ್ನು ಸಂಗೀತ ಕ್ಷೇತ್ರದಲ್ಲಿ ಒಂದಷ್ಟು ಆಲ್ಬಮ್ ಸಾಂಗ್ಗಳ ಮೂಲಕ, ಭಕ್ತಿ ಪ್ರಧಾನ ಹಾಡುಗಳ ಮೂಲಕ ಜನರ ಮನಸ್ಸಿನಲ್ಲಿ ಜಾಗವನ್ನು ಪಡ್ಕೊಂಡಿದ್ದೀರಾ, ಅಭಿಮಾನಿಗಳನ್ನು ಸಂಪಾದನೆ ಮಾಡ್ಕೊಂಡಿದ್ದೀರಾ. ಮುಂದಿನ ಕನಸು ಏನಿದೆ ನಿಮ್ಮಲ್ಲಿ ಅಂತ? ಮುಂದಿನ ಕನಸು ಅಂದರೆ ಗೋಯಿಂಗ್ ವಿತ್ ಫ್ಲೋ, ಅಂದರೆ ಅವಕಾಶ ಬಂದ ಹಾಗೆ ಬಳಸ್ಕೊಂಡು ಹೋಗ್ತೀರಾ. ಅಂದರೆ ನಿಮಗೆ ನಿರೀಕ್ಷೆಗಳಿಲ್ವಾ? ಇಂಥದ್ದು ಅವಕಾಶಗಳು ಬಂದರೆ ನನಗೆ ಇಂಥ ಒಂದು ಹಾಡುಗಳನ್ನು ಹಾಡಬಹುದು ಅಂತ? ಹಾಗೆ ಎಂತಸಿಲ್ಲ, ನನಗೆ ಇದರಲ್ಲೇ ಸಿಂಗಿಂಗಲ್ಲಿ ಹೀಗೇನೆ ಕಂಟಿನ್ಯೂ ಆಗಬೇಕು ಅಂತ. ಅಂದರೆ ನೀವು ಕನಸು ಕಟ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತೀರಾ? ಕಮ್ಮಿ ಅಂತ ಹೇಳಿದ್ರೆ ಯಾವ ರೀತಿ ಕನಸುಗಳು ಇರ್ತದೆ ನಿಮಗೆ? ಈಗ ನಾವು ಚಿಕ್ಕಿರುವಾಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಕನಸು ಕಾಣ್ತಿದ್ವಿ. ಈಗ ಆಗ್ಲಿಲ್ಲ. ಹೌದು, ಅದು ಬಾಲ್ಯಾವಸ್ಥೆಯಲ್ಲಿ ಇರುವಾಗ ಅದು ಅಂದ್ರೆ ಕನಸುಗಳದು. ಓಕೆ, ನಿಮ್ಮ ಮೆಚೂರ್ ಆದ್ಮೇಲೆ ಕನಸು ಕಾಣಬಾರ್ದ? ಹಾಗಾದ್ರೆ ಎಷ್ಟೋ ಜನ, ನಾನು ನಿಮಗೆ ಹೇಳ್ತೇನೆ, ಎಷ್ಟೋ ಜನ ಅಂದ್ರೆ ಮೆಚೂರ್ ಆದ್ಮೇಲೆ ಲೈಫ್ ಅಲ್ಲಿ ನಮ್ಗೆ ಎಕ್ಸ್ಪೆಕ್ಟೇಷನ್ ಇರಬಾರ್ದು. ಈಗ ಆಗ್ಬೇಕು ಅಂತ ಡೆಸ್ಟಿನಿ ಇರ್ಬೇಕಲ್ಲ, ಒಂದು ಗುರಿ ಇರ್ಬೇಕಲ್ಲ. ಗುರಿ ಉಂಟು. ಓಕೆ, ಆ ಗುರಿಯನ್ನು ಹೇಳಿ ಅಂತ ನನಗೆ ಅಂದ್ರೆ ಟೆಂಪಲ್ಸ್ ಎಲ್ಲ ಹೋಗುದು ತುಂಬಾ ಇಷ್ಟ. ಅಂದ್ರೆ ತುಂಬಾ ದೂರ ಅಲ್ಲ, ಎತ್ತರದ್ದು. ಓಕೆ, ತೀರ್ಥಯಾತ್ರೆ. ಅದೇ ಒಂದು ಡೆಸ್ಟಿನಿ. ಕೇದಾರ್ನಾಥ್, ಬದ್ರಿನಾಥ್ ಅದೆಲ್ಲ ಅದೇ ಒಂದು ಡ್ರೀಮ್. ಅದರಲ್ಲೇ ನಾನು ಡ್ರೀಮ್ ಇಟ್ಟದ್ದು. ಓಕೆ, ನಿಮಗೆ ಅಂದರೆ ಈ ಸಾಹಿತ್ಯ ಆಗಲಿ ಅಥವಾ ಅಂದರೆ ಸಂಗೀತ ಕ್ಷೇತ್ರ ಆಗಲಿ ಅಥವಾ ನಟನೆ ಕ್ಷೇತ್ರ ಆಗಲಿ ಅಥವಾ ನೃತ್ಯ ಕ್ಷೇತ್ರ ಆಗಲಿ, ಅದರಲ್ಲಿ ಯಶಸ್ಸಿನ ಬಗ್ಗೆ ನೀವು ಚಿಂತನೆ ಮಾಡೋದಿಲ್ಲ, ನಿರೀಕ್ಷೆಯೂ ಮಾಡೋದಿಲ್ಲ. ಖುಷಿ ಕೊಡ್ತದೆ ಅದನ್ನೆಲ್ಲವೂ ಕೂಡ ತಮ್ಮ ಖುಷಿಗೋಸ್ಕರ ಮಾಡ್ತಾರೆ. ಸೊ ಇವಾಗ ನಿಮ್ಮ ಎಜುಕೇಶನ್ ಅನ್ನುವಂಥದ್ದು ಎಲ್ಲಿಗೆ ಬಂದು ನಿಂತಿದೆ ಅಥವಾ ಮುಂದೆ ಹೋಗ್ತಾ ಇದೆ? ಇಲ್ಲ, ನಿಂತಿದೆ. ಎಲ್ಲಿಗೆ ಬಂದು ನಿಂತಿದೆ? ಡಿಪ್ಲೊಮಾ ಕೆಪಿಟಿಯಲ್ಲಿ ಮಾಡ್ತಾ ಇದ್ದೀರಾ. ಸೊ ಮಾಡಿ ಕಂಪ್ಲೀಟ್ ಆಯಿತು. ಓಕೆ, ಮುಂದೇನು ಅಂತ? ಮುಂದೆ ಅದು ವರ್ಕ್ ಮಾಡ್ತಿದ್ದೆ, ಡಾಟಾ ಎಂಟ್ರಿ. ಓಕೆ, ಸೊ ನಾನು ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ಇತ್ತ ಆಧ್ಯಾತ್ಮ ದೇವಸ್ಥಾನಗಳಿಗೆ ನಾನು ಹಾಗೆ ಸ್ವಾಮೀಜಿ ಕೂತ್ಕೊಳ್ತಾರೆ ಅಂತ ಅಂದ್ಕೊಬೇಡಿ ನೀವು. ನೀವು ಹೇಳಿದಾಗ ಹಾಗೆ ಅದಕ್ಕೋಸ್ಕರ ಕೇಳಿದೆ, ಬದುಕಿಗೋಸ್ಕರ ಏನು ಮಾಡ್ಕೊಳ್ತೀರಾ ಅಂತ. ಅದೇ ವರ್ಕ್. ಓಕೆ, ಸೊ ಬದುಕಿನ ಜೊತೆಗೆ ಇದನ್ನು ಕೂಡ ನಿಮ್ಮ ಆಸಕ್ತಿಗಳನ್ನು ಕೂಡ ಕಂಟಿನ್ಯೂ ಮಾಡಿಕೊಂಡು ಹೋಗ್ತೀರಾ ಅನ್ನೋದು ಹೇಳ್ತೀರಾ. ಸೊ ನಿಮ್ಮ ಜೊತೆ ಇಷ್ಟರವರೆಗೆ ನಿಮಗೆ ಸಾಹಿತ್ಯವನ್ನು ಬರೆದಂಥ ಅದೆಷ್ಟೋ ಸಾಹಿತಿಗಳಿದ್ದಾರೆ. ಸೊ ಒಂದೆರಡು ಮಾತು ಸಾಹಿತಿಗಳ ಬಗ್ಗೆ. ಫಸ್ಟಿಗೆ ನನ್ನ ಫ್ರೆಂಡೇ, ಅವಳೇನಾದ್ರು ಒಂದು ಸಾಹಿತ್ಯ ಬರೆದದ್ದು. ಶ್ರೇಯಾ ಶೆಟ್ಟಿ ಮತ್ತು ಶ್ರೇಯಾ ಕಿರೋಡಿನ್ ಇಬ್ಬರು ಸಹ ಒಂದು ಇದರಲ್ಲಿ ಸಾಹಿತ್ಯ ಬರೆದದ್ದು. ಅಂದರೆ ಅವರಿಗೆ ಇಂಟ್ರೆಸ್ಟ್ ಇಲ್ಲ ಈಗ ಬರಲಿಕ್ಕೆ, ಅವ್ರಿಗೆ ಟ್ಯಾಲೆಂಟ್ ಉಂಟು. ಹಾಗೆ ಅವ್ರ ಹತ್ರ ನಾನು ಹಾಗೆ ಹೇಳ್ತೀನಿ, ನೀವು ಇನ್ನೂ ಸಹ ಕಂಟಿನ್ಯೂ ಮಾಡಿ ಅದರಲ್ಲಿ ಇದು ಟ್ಯಾಲೆಂಟು ಇರುವಾಗ. ಮತ್ತು ನನಗೆ ಶೆಟ್ಟಿ ಅಜಯರಾಜ್ ಅವರದ್ದು ಸಾಹಿತ್ಯದಲ್ಲಿ ಇದು ಆದದ್ದು, ಅವರು ಒಳ್ಳೆ ಬರೀತಾರೆ. ನನಗೆ ಅವರದ್ದು ಸಾಹಿತ್ಯ ತುಂಬ ಇಷ್ಟ. ಅಂದರೆ ನಂಗೆ ಕೆಲವು ಸಾಂಗ್ಸ್ ಎಲ್ಲ ಕೇಳುವಾಗ ಇದು ಯಾರು ಬರೆದದ್ದು, ಹೀಗೆ ತುಂಬ
ಅದರಲ್ಲಿ ಒಂದು ಭಾವನೆಗಳು ತುಂಬಾ ಇರ್ತದೆ. ಹಾಗೆ ಅವರದ್ದು ನಾನು ಸಾಂಗ್ಸ್ ಎಲ್ಲ ಕೆಲವು ಕೊಟ್ಟಿದ್ದೆ. ನೆಕ್ಸ್ಟ್ ಅಮರ್ನಾಥ್ ಪೂಪಾಡಿಕಲ್ ಅಂತ ಅವರದೊಂದು ಶಿವಂದು ಸಾಂಗ್ ಕೇಳಿದ್ದೆ ನಾನು, ಗುಣಪ್ರಸಾದ್ ಮತ್ತು ಉಜ್ವಲ ಆಚಾರ್ಯ ಹೇಳಿದ್ದು. ಆ ಸಾಂಗ್ ಕೇಳುವಾಗ ಖುಷಿ ಆಯಿತು ನನಗೆ, ಅಂದರೆ ಇಷ್ಟು ಶಿವನನ್ನು ತಿಳಿದವರು ಯಾರು ಅಂತ. ಅಂದರೆ ಅದರಲ್ಲಿ ಒಂದು ತುಂಬ ನನಗೆ ಅಂದರೆ ಶಿವದೇವರ ಮೇಲೆ ತುಂಬ ಭಕ್ತಿ, ಹಾಗೆ ಅವರದ್ದು ಯಾವ್ದು ಸಹ ನನಗೆ ತುಂಬ ಒಂದು ಬೇಗ ಇಷ್ಟ ಆಗ್ತದೆ. ಹಾಗೆ ಅದು ನೋಡುವಾಗ ಅಮರ್ನಾಥ್ ಪೂಪಾಡಿಕಲ್ ಅಂತ ಅವ್ರದ್ದು ಕೆಲವು ಶಿವನ್ ಸಾಂಗ್ ನೋಡಿದೆ, ತುಂಬ ಚಂದ ಒಳ್ಳೆ ಬರೀತಾರೆ ಅವರು. ಹಾಗೆ ಅಂದರೆ ನೆಕ್ಸ್ಟ್ ಅವರ ಹತ್ರ ಕೊಟ್ಟಿದ್ದೆ. ಹಾಗೆ ಅವರು ಅಜಯನ್ನ ಮತ್ತು ಅಮರಣ್ಣ ಇಬ್ಬರ ಹತ್ರ ಕೊಡ್ತೇನೆ ಈಗ. ಅವರು ತುಂಬ ಒಳ್ಳೆ ಸಾಹಿತಿಗಳು. ಓಕೆ, ನಿಮಗೆ ಒಂದು ಸಾಹಿತ್ಯ ಸಿಕ್ಕ ಮೇಲೆ ಅದರಲ್ಲಿ ಒಂದು ಯಾವುದೋ ಪದ ಬದಲಾವಣೆ ಮಾಡಬೇಕು ಅಥವಾ ಇಂಥದ್ದು ಆ ರೀತಿ ನೀವು ಹೇಳೋದುಂಟು, ಅಥವಾ ಸಾಹಿತಿಗಳು ಕೊಟ್ಟದನ್ನೇ ಫೈನಲ್ ಹೇಳ್ತೇನೆ ಮಾಡಿ ಅಂತ? ಓಕೆ, ಸೊ ಇನ್ನು ಸಾಹಿತಿಗಳ ಬಗ್ಗೆ ಆಯಿತು. ನಿಮಗೆ ಇಷ್ಟೊಂದು ಅವಕಾಶವನ್ನು ಕೊಟ್ಟಂಥ ಆಲ್ಬಮ್ ಸಾಂಗ್ ಆಗಲಿ ಅಥವಾ ಯಾವುದೋ ಗೀತೆಗಳನ್ನು ಹಾಡಲಿಕ್ಕೆ ಅವಕಾಶ ಕೊಟ್ಟವರು ಇರ್ಬೋದು, ಅಥವಾ ನೃತ್ಯದ ವೇದಿಕೆಗಳನ್ನು ಕಲ್ಪಿಸಿದವರು ಇರ್ಬೋದು. ಸೊ ಆ ಅವಕಾಶ ಕೊಟ್ಟವರಿಗೆ ಈ ಸಂದರ್ಭದಲ್ಲಿ ಏನು ಹೇಳ್ತೀವಿ? ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ನಾನು ಒಂದು ಬಯಸದೇ ಇದಕ್ಕೆ ಬಂದದ್ದು ಫೀಲ್ಡಿಗೆ. ಅಂದರೆ ತುಂಬ ಸಪೋರ್ಟ್, ನನಗಿಂತ ಜಾಸ್ತಿ ಇಂಟ್ರೆಸ್ಟ್ ಅವರಿಗೆ. ನಾನೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ಗೆ ಹೋಗಬೇಕು ಅಂತ ನನಗಿಂತ ಜಾಸ್ತಿ ಕನಸು ನನ್ನ ಬಗ್ಗೆ ಅವರೇ ನೋಡ್ತಾರೆ, ನನ್ನ ಟೀಮ್ನವರು, ನನ್ನ ಫ್ರೆಂಡ್ಸ್. ಹಾಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರದ್ದೊಂದು ಒಂದು ಪ್ರೀತಿಯನ್ನು ಯಾವ ಸಹ ಮರೆಯಲ್ಲ. ಓಕೆ, ಇನ್ನು ನಿಮಗೆ ಅವಕಾಶ ಕೊಟ್ಟವರಾಯಿತು, ಸಾಹಿತ್ಯ ಬರೆದವರಾಯಿತು, ಅಥವಾ ನಿಮ್ಮ ಜೊತೆ ಇದ್ದವರಾಯಿತು. ಇನ್ನು ನಾನು ಕೇಳೋದು, ನಿಮ್ಮ ಸಾಂಗನ್ನು ತುಂಬಾ ಇಷ್ಟಪಡುವಂಥ ಅದೆಷ್ಟೋ ಜನ ತುಳುವರಿದ್ದಾರೆ, ಅಥವಾ ಅದೆಷ್ಟೋ ಜನ ಕಲಾಪ್ರೇಮಿಗಳಿದ್ದಾರೆ. ನಿಮ್ಮ ಹಾಡುಗಳನ್ನು ಅಥವಾ ನಿಮ್ಮ ನೃತ್ಯವನ್ನು, ನಿಮ್ಮ ಯಾವುದೇ ಪರ್ಫಾರ್ಮೆನ್ಸನ್ನು ತುಂಬಾ ಹತ್ತಿರ ಪಡುವವರು, ಅಂದರೆ ಹತ್ತಿರ ತಂದು ಇಷ್ಟಪಡುವಂಥ ವರ್ಗ ಇದೆ. ಸೊ ಅವ್ರಿಗೆ ಏನು ಹೇಳ್ತೀರಾ ಅಂತ? ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲ ನನ್ನ ಇದು ಭಕ್ತಿಗೀತೆಗಳಾಗಲಿ ಯಾವುದೇ ಸಾಂಗ್ಸ್ ಆಗಲಿ ತುಂಬ ಇಷ್ಟಪಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಶೇರ್ ಮಾಡ್ತಾರೆ. ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಕೆಲವರಿಗೆ ನನಗೆ ಥ್ಯಾಂಕ್ ಯು ಅಂತ ರಿಪ್ಲೈ ಕೊಡಲಿಕ್ಕೆ ಸಹ ಆಗೋದಿಲ್ಲ, ಅಂಥವ್ರು ಕೂಡ ಶೇರ್ ಮಾಡ್ತಿರ್ತಾರೆ. ಅವ್ರದ್ದೊಂದು ಪ್ರೀತಿ ಇರಲಿ ನನ್ನ ಮೇಲೆ. ಓಕೆ, ಕೊನೆಯದಾಗಿ ಕಾರ್ಯಕ್ರಮದಲ್ಲಿ ನೀವು ಮಾತಾಡಲೇಬೇಕು ನಿಮ್ಮ ಮನೆಯವರ ಬಗ್ಗೆ. ಒಂದು ತಂದೆ ಇಲ್ಲ ಅಂತ ಹೇಳಿದ್ರಿ, ಈ ಸಂದರ್ಭದಲ್ಲಿ ಇರ್ತಾ ಇದ್ರೆ ತುಂಬ ಖುಷಿ ಪಡ್ತಿದ್ರು, ತುಂಬ ಖುಷಿ. ಹಾಗಾದ್ರೆ ನೀವು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀರಾ? ತುಂಬ ಮಿಸ್ ಮಾಡ್ತೀನಿ. ಒಂದು ಹೇಳಿ ಮಗಳಿಗೆ ಅಂದರೆ ತಂದೆ ಮೇಲೆ ತುಂಬ ಪ್ರೀತಿ. ನಾನು ಆಲ್ಮೋಸ್ಟ್ ಎಂಥ ಕಾಲೇಜಿಗೆ ಹೋಗಿ ಬರುವಾಗ ಎಲ್ಲ ಎಂಥ ವಿಷಯ ಅವ್ರ ಹತ್ರ ಶೇರ್ ಮಾಡ್ತಿದ್ದೆ. ದಿನದಲ್ಲಿ ಎಂತೆಲ್ಲ ಆಗ್ತದೆ ಅವ್ರು ಕೇಳ್ತಾರೆ ಇಲ್ಲ ಗೊತ್ತಿಲ್ಲ, ಆದರೆ ಅಂತ ಹೇಳ್ತಾರೆ ನಾನು ಕೇಳುವಾಗ. ಅದೊಂದು ತುಂಬ ಮಿಸ್ ಮಾಡಿದೆ. ನನಗೆ ಯಾರಿಗೆ ಸಹ ಹೇಳುವಾಗೆ ಇಲ್ಲ. ನಗ್ತಾನೆ ತುಂಬ ಅಳ್ತೀರಲ್ಲ ನೀವು. ಸಾರಿ. ಓಕೆ, ರೈಟ್. ತಂದೆ ಈ ಸಂದರ್ಭದಲ್ಲಿ ನಿಮ್ಮ ಮಾತನ್ನು ಕೇಳಿಸ್ಕೊಳ್ತಾ ಇದ್ದರೆ, ಅವರು ಕೇಳಿಸ್ಕೊಳ್ತಾ ಇದ್ದಾರೆ ಅಂತ ಅಂದ್ಕೊಂಡು ನೀವು ಅವ್ರಿಗೆ ಏನಾದರೂ ಒಂದು ಹೇಳೋದಾದರೆ ಈ ಸಂದರ್ಭದಲ್ಲಿ ಏನು ಹೇಳ್ತೀರಾ ಅಂತ? ಎಂತ ಹೇಳಬೇಕು, ಮಾತುಗಳೇ ಬರ್ತಾ ಇಲ್ಲ, ಮನಸ್ಸಿಂದ ಅವರು ಮಾತಾಡ್ತಾರೆ. ಸೊ ಇಷ್ಟೊತ್ತು ಏನು ಮಾತಾಡಿದ್ರು ಅದನ್ನು ನೀವು ತುಂಬ ನಕ್ಕು ಮಾತಾಡಿದರೆ ಅದನ್ನು ತಂದೆ ಕೇಳಿಸ್ಕೊಂಡಿದ್ದಾರೆ ಅನ್ನುವಂಥ ಆ ನಂಬಿಕೆಯ ಜೊತೆಗೆ ಕಾರ್ಯಕ್ರಮ ಕೊನೆಯ ಹಂತದಲ್ಲಿದ್ದೇವೆ. ಸೊ ನಿಮ್ಮ ತಾಯಿ ಇರ್ಬೋದು, ತಮ್ಮನ ಬಗ್ಗೆ ಆಗಿರ್ಬೋದು, ಒಂದೆರಡು ಮಾತುಗಳು ಹೇಳಿ ಅಂತ. ಹೇಗಿರ್ತಾರೆ ನಿಮ್ಮ ಜೊತೆಗೆ ಯಾವ ರೀತಿ ಸಹಕಾರ ಕೊಡ್ತಾರೆ? ಖುಷಿ. ಅಂದರೆ ಅಮ್ಮ ಸಪೋರ್ಟ್ ಮಾಡ್ತಾರೆ ತುಂಬ ನನಗೆ. ಅಂದರೆ ಅವರೇ ನನಗೆ ಹೇಳಿದ್ರು, ನಿಂಗೆ ಒಂದು ಟ್ರೈ ಮಾಡ್ಬೋದಲ್ಲ ಸಾಂಗ್, ತುಂಬ ಮಂದಿದ್ದು ನೋಡ್ತಿದ್ರು ಸಾಂಗ್ಸ್ ಎಲ್ಲ, ನಿಂಗೆ ಒಂದು ಟ್ರೈ ಮಾಡ್ಬೋದಲ್ಲ, ಚಂದ ಹಾಡ್ತೀಯಲ್ಲ ಅಂತ ಅವರೇ ಒಂದು ಇದು ಮಾಡಿದ್ದು ಪ್ರೋತ್ಸಾಹ. ತಮ್ಮ ಸಹ ಒಳ್ಳೆ ಇದು ಮಾಡ್ತಾನೆ. ಬ್ಲೆಸ್ಡ್ ಫ್ಯಾಮಿಲಿ. ಖಂಡಿತ ನೀವು ತುಂಬ ಲಕ್ಕಿ ಅಂತ ಅನ್ಕೊಳ್ಬೋದು. ಯಾಕಂತ ಹೇಳಿದ್ರೆ ನೀವು ನಿಮ್ಮ ಪ್ರಯತ್ನವನ್ನು ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ, ನಿಮಗೋಸ್ಕರ ನಿಮಗೊಂದು ಅವಕಾಶ ಸಿಗಬೇಕು ಅನ್ನುವಂಥ ಕನಸನ್ನು ಕಟ್ಕೊಂಡು ಅದೆಷ್ಟೋ ಜನ ಇದ್ದಾರೆ. ನಿಮ್ಮ ಮನೆಯವರು ಇರ್ಬೋದು, ಅಥವಾ ನಿಮ್ಮನ್ನು ಪ್ರೀತಿಸುವಂಥ ನಿಮ್ಮ ಸ್ನೇಹಿತರು ಇರ್ಬೋದು. ಹಾಗಾಗಿ ಇದು ನಿಮ್ಮ ತಂದೆಯೋ ಅಥವಾ ನಿಮ್ಮ ಮನೆಯವರೋ ತಾಯಿಯೋ ಎಲ್ಲರೂ ಕೂಡ
ಪಡ್ಕೊಂಡಿರುವಂಥ ಪುಣ್ಯದ ಫಲವೋ ಏನೋ ಗೊತ್ತಿಲ್ಲ. ಒಂದೊಳ್ಳೆ ಅವಕಾಶಗಳು ಸಿಕ್ಕಿದೆ, ಇನ್ನಷ್ಟು ಅವಕಾಶಗಳು ಸಿಗಲಿ. ಹಾಗೆಯೇ ನೀವು ಅಂದ್ಕೊಂಡ ಹಾಗೆ ಭಕ್ತಿಯ ಆ ಲೋಕದಲ್ಲಿ ತುಂಬಾ ಇಷ್ಟಗಳನ್ನು ನೋಡುವವರು ನೀವು, ಜೊತೆಗೆ ಆಧ್ಯಾತ್ಮಿಕತೆಯಲ್ಲಿ ತುಂಬಾ ಆಧ್ಯಾತ್ಮಿಕತೆಗೆ ಹತ್ತಿರ ಆಗಿ ಬದುಕಬೇಕನ್ನುವಂಥ ಕನಸನ್ನು ಕಂಡುಕೊಂಡವರು. ಅಂಥ ಪರಿಸ್ಥಿತಿಗಳು ಅಥವಾ ಅಂಥ ಒಂದು ಮನಸ್ಥಿತಿಗಳು ನಿಮ್ಮ ಜೊತೆ ಯಾವತ್ತೂ ಇರಲಿ ಅಂತ ಹೇಳ್ತಾ, ಜೊತೆಗೆ ಭರತನಾಟ್ಯ ಕ್ಷೇತ್ರ ಆಗಿರ್ಬೋದು, ನೃತ್ಯ ಕ್ಷೇತ್ರ ಆಗಿರ್ಬೋದು, ಅಥವಾ ನಿಮ್ಮ ಗಾಯನ ಕ್ಷೇತ್ರದಲ್ಲಿ ಇನ್ನಷ್ಟು ಯಶಸ್ಸಿನ ಹಂತಗಳಲ್ಲಿ ನೀವು ನಿಮ್ಮ ಪಯಣವನ್ನು ಮುಂದುವರಿಸಿ ಅಂತ ಹೇಳ್ತಾ, ಸ್ಪಂದನ ಟಿ ವಿಯ ಸಮಸ್ತರ ಪರವಾಗಿ, ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಶುಭಾಶಯಗಳನ್ನು ತಿಳಿಸ್ತಾ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ನಿಮ್ಮ ಜೀವನದ ಪಯಣಗಳನ್ನು ಬಹಳಷ್ಟು ನಗನಗ್ತಾನೆ ಹೇಳಿದ್ರಿ. ನಿಮ್ಮ ಎಲ್ಲದಕ್ಕೂ ಕೂಡ ನಾವು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ತಿಳಿಸ್ತಾ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಎಸ್, ರೈಟ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಪೂಜ್ಯ ಸನಿಲ್ ಅನ್ನುವಂಥ ಒಬ್ಬ ಪ್ರತಿಭೆ ಯಾವ ರೀತಿಯಲ್ಲಿ ತಮ್ಮ ಕನಸಿನಂತೆ ಹೆಜ್ಜೆಯನ್ನು ಇಟ್ಟರು ಅಂತ. ಜೊತೆಗೆ ಇವಾಗ ಕನಸು ಕಾಣುವುದಕ್ಕಿಂತ ಬಂದ ಅವಕಾಶಗಳನ್ನು ಬಳಸ್ಕೊಂಡು ಮುಂದೆ ಹೋಗ್ತಾನೆ ಇದ್ದಾರೆ. ಆಧ್ಯಾತ್ಮಿಕತೆಯ ಒಲವು ಅನ್ನುವಂಥದ್ದು ಅವರ ಜೊತೆ ಇದೆ. ಜೊತೆಗೆ ಅವರು ನಂಬಿರುವಂಥ ಶಕ್ತಿಗಳು ಅವ್ರ ಜೊತೆ ಇದ್ದಾರೆ ಅನ್ನುವಂಥ ನಂಬಿಕೆ ಜೊತೆಗೆ ಅವರ ಪ್ರಯತ್ನಗಳು ಸಾಗ್ತಾ ಇದೆ. ಸಿಕ್ಕ ಅವಕಾಶವನ್ನು ಬಳಸ್ಕೊಂಡು ಹೆಜ್ಜೆ ಮುಂದೆ ಇಡ್ತಾ ಇದ್ದಾರೆ. ಹೇಳೋದಿಷ್ಟೇ, ನಿಮಗೋಸ್ಕರ ಮಾಡುವಂಥ ನಿಮ್ಮ ಕೆಲಸಗಳನ್ನು ನೀವು ತುಂಬ ಕಷ್ಟಪಟ್ಟು, ಆ ಕಷ್ಟವನ್ನು ತುಂಬ ಇಷ್ಟಪಟ್ಟು ಮಾಡಿದರೆ ಸಾಧನೆ ಅನ್ನುವಂಥದ್ದು ನಿಮ್ಮ ಮುಂದೆ ಯಾವತ್ತೂ ಕಾಯ್ತಾ ಇರುತ್ತೆ. ಅದಕ್ಕೋಸ್ಕರ ಇವತ್ತೇ ಪ್ರತಿಫಲ ಸಿಗಬೇಕು, ಇವತ್ತೇ ನನಗೆ ಉತ್ತರ ಬೇಕು ಅಂತ ನಿಮ್ಮ ಪ್ರಯತ್ನಗಳನ್ನು ಮಾಡಬೇಡಿ. ನಿಸ್ವಾರ್ಥವಾಗಿ ನಿಮ್ಮ ಪ್ರಯತ್ನ ಮಾಡ್ತಾ ಹೋಗಿ, ಒಂದಲ್ಲ ಒಂದು ದಿನ ಆ ಸಾಧನೆ ನಿಮ್ಮ ಜೊತೆ ಇರ್ತದೆ ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿ ವಿ.